ಪಂಟ ಸಮಾಜ ಎಲ್ಲ ಸಮಸ್ತ ಜಾಗತಿಕ ಮಟ್ಟದ ಪಂಟರ ಸಂಘಗಳ ಮಾತ್ರ ಸಂಸ್ಥೆ ಜಾಗತಿಕ ಪಂಟ ಸಂಘಗಳ ಒಕ್ಕೂಟದ ಕಾರ್ಯವೈಖರಿಯನ್ನು ತಾವು ಈಗಾಗಲೇ ಗಮನಿಸಿದ್ದೀರಿ. ಐಕಳ ಹರೀಶ್ ಶೆಟ್ಟರ್ ಅವರು ಈ ಒಕ್ಕೂಟದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಜಗತ್ತಿನಾದ್ಯಂತ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಈ ಜಿಲ್ಲೆಯ ಸಮಸ್ತ ಕೇವಲ ಬಂಟರು ಮಾತ್ರ ಅಲ್ಲ, ಇತರ ಸಮುದಾಯದ ಅನೇಕ ಆರ್ಥಿಕವಾಗಿ ತೊಂದರೆಯಲ್ಲಿರುವ ಕುಟುಂಬಗಳನ್ನು ಗುರುತಿಸಿ ಒಕ್ಕೂಟದ ಮುಖಾಂತರ ಬೇರೆ ಬೇರೆ ರೀತಿಯ ಆರ್ಥಿಕ ಸಹಾಯ ನೀಡುವುದರೊಂದಿಗೆ ಇವತ್ತು ವಿಶೇಷವಾಗಿ ಮನೆಯಿಲ್ಲದವರಿಗೆ ಮನೆ ಕೊಟ್ಟಿಕೊಡುವಂತದ್ದು ಇರ್ಬೋದು, ಹೆಣ್ಣು ಮಕ್ಕಳ ಮದುವೆಗೆ ಆರ್ಥಿಕ ಸಹಾಯ ಇರ್ಬೋದು, ವೈದ್ಯಕೀಯ ನೆರವು ಇರ್ಬೋದು, ಕ್ರೀಡಾಭಿಮಾನಿಗಳಿಗೆ ಕ್ರೀಡೆಗೆ ಪ್ರೋತ್ಸಾಹ ನೀಡುವಂಥದ್ದು ಇರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದ ಕೊರತೆ ಇರುವಂತಹ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವಂಥದ್ದು ಇರ್ಬೋದು, ಎಲ್ಲವನ್ನು ಮುಂದುವರಿಸಿಕೊಂಡು ಬಂದ ಸಂಸ್ಥೆ ಅದು ಜಾಗತಿಕ ಪಂಟ ಸಂಘದ ಒಕ್ಕೂಟ. ಇವತ್ತು ಎಲ್ಲ ಪತ್ರಕರ್ತರನ್ನು, ಮಾಧ್ಯಮ ಬಂಧುಗಳನ್ನು, ದೃಶ್ಯ ಮಾಧ್ಯಮಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ. ಇವತ್ತು ಗೋಷ್ಠಿಯನ್ನು ನಡೆಸಿಕೊಳ್ಳುವರೆ ನಮ್ಮೊಂದಿಗಿದ್ದಾರೆ ಜಾಗತಿಕ ಪಂಟ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು. ದಯವಿಟ್ಟು ವೇದಿಕೆ ಬಂದು ಕೂತ್ಕೊಳ್ಬೇಕಾಗಿ ಅವರಿಗೆ ವಿನಂತಿ ಮಾಡಿಕೊಳ್ಳುತ್ತಾ, ಒಕ್ಕೂಟದ ಉಪಾಧ್ಯಕ್ಷರಾದ ಕನ್ನಡ ವಿಶ್ವನಾಥ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ಅವರಿಗೆ ವಿನಂತಿ ಮಾಡಿಕೊಳ್ಳುತ್ತಾ, ನಮ್ಮ ಕೋಶಾಧಿಕಾರಿಯಾದ ಹುತ್ತೂರು ಮೋಹನ್ದಾಸ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಅದೇ ರೀತಿಯಲ್ಲಿ ನಮ್ಮ ಜೊತೆ ಕಾರ್ಯದರ್ಶಿಯಾದ ಪ್ರವೀಣ್ ಕೋಡಿ ಶೆಟ್ಟಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರುವುದು. ಗೌರವಾನ್ವಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪಂಟ ಸಂಘಗಳ ಅಧ್ಯಕ್ಷರು ಮತ್ತೆ ಪ್ರತಿನಿಧಿಗಳು ಆಗಮಿಸಿದ್ದೀರಿ. ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿದರೆ ಇವತ್ತು ನಮ್ಮೊಂದಿಗಿರುವ ಪಂಟ ಸಂಘಗಳ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಬಂದು ಆಸೀನರಾಗಬೇಕಂತ ನಾನು ವಿನಂತಿ ಮಾಡಿಕೊಳ್ಳುತ್ತಾ, ಪಡುಬಿದ್ರೆ ಪಂಟ ಸಂಘದ ಅಧ್ಯಕ್ಷರಾದ ಐಕಳಬಾವ ದೇವಿ ಪ್ರಸಾದ್ ಶೆಟ್ಟಿ ಅವರು ವೇದಿಕೆ ಬರಬೇಕು. ಸುಳ್ಯ ಪಂಟ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ರೈ ಅವರು, ಪುತ್ತೂರು ಪಂಟ ಸಂಘದ ಅಧ್ಯಕ್ಷರಾದ ಶಶಿಕುಮಾರ್ ಅವರು, ಸುರತ್ಕಲ್ ಪಂಟ ಸಂಘದ ಅಧ್ಯಕ್ಷರಾದ ಸುಧಾಕರ್ ಪೂಂಜರ್ ಅವರು, ಸಾಲೆಪುರ ಪಂಟ ಸಂಘದ ಅಧ್ಯಕ್ಷರಾದ ದೇವಪ್ಪ ಶೇಖರ್ ಅವರು, ಬೆಳ್ತಂಗಡಿ ಪಂಟ ಸಂಘದ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಅವರು, ಜಪ್ಪು ಪಂಟ ಸಂಘದ ಅಧ್ಯಕ್ಷರಾದ ಸತ್ಯಶಂಕರ್ ಶೆಟ್ಟಿ ಅವರು, ಕುಕ್ಕುಂದೂರು ಪಂಟ ಸಂಘ ಕಾರ್ಕಳದ ಅಧ್ಯಕ್ಷರಾದ ರವಿ ಶೆಟ್ಟಿ ಅವರು, ಪೂನಾ ಪಂಟ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರು, ಇಂಟರ್ನ್ಯಾಷನಲ್ ಪಂಟ ಅಸೋಸಿಯೇಷನ್ ಟ್ರಸ್ಟಿನ ಪದಾಧಿಕಾರಿಯಾದ ವಿಜಯಲಕ್ಷ್ಮಿ ಶೆಟ್ಟಿ ಅವರು, ಕೊಟ್ಟಾರ ಕೋಳಿಕಾಲ್ ಪಂಟ ಸಂಘದ ಅಧ್ಯಕ್ಷರಾದ ಮಾಮೂಲ್ ಚೌಟ್ರ ಅವರು, ಬ್ರಹ್ಮವರ ಪಂಟ ಸಂಘದ ಅಧ್ಯಕ್ಷರಾದ ಮೈಮಾಡಿ ಸುಧಾಕರ್ ಶೆಟ್ಟಿ ಅವರು, ಪಂಟೇಜನಗರ ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿಯ ಸಂಚಾಲಕರಾದ ಉಲ್ಲಾಸ್ ಶೆಟ್ಟಿ ಅವರು, ಜಪ್ಪು ನಾಗೇಶ್ ಶೆಟ್ಟಿ ಅವರು, ಈರುಮಾರ್ಗ ಪಂಟ ಸಂಘದ ಅಧ್ಯಕ್ಷರಾದ ಗೋಕುಲದಾಸ್ ಶೆಟ್ಟಿ ಅವರು, ಸುಂದರಾಮ್ ಶೆಟ್ಟಿ ಅಭಿಮಾನಿ ಬಳಗದ ಪ್ರಧಾನ ಕಾರ್ಯದರ್ಶಿಯಾದ ಕರುಣಾಕರ್ ಶೆಟ್ಟಿ ಅವರು, ಉಳ್ಳಾಲ ಪಂಟ ಸಂಘದ ಅಧ್ಯಕ್ಷರಾದ ಆನಂದ್ ಶೆಟ್ಟಿ ಅವರು, ಗುರುಪುರ ಪಂಟ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರು, ಬೇರೆ ಪಂಟ ಸಂಘದ ಅಧ್ಯಕ್ಷರು ಇದ್ರೆ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಯಾರಾದರೂ ಪದಾಧಿಕಾರಿಗಳು ಇದ್ರೆ ದಯವಿಟ್ಟು ವೇದಿಕೆಯಲ್ಲಿ ಬಂದು ಆಸೀನರಾಗಿ ಪತ್ರಿಕಾಗೋಷ್ಠಿ ನಡೆಸುವರೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ದೃಶ್ಯ ಮಾಧ್ಯಮದವರೇ, ಜಾಗತಿಕ ಪಂಟ ಸಂಘದ ಒಕ್ಕೂಟದವರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಏನು ಅಂತ ನಮಗೊಂಥರ ಕುತೂಹಲ ಇರಬಹುದು. ಯಾಕಂದ್ರೆ ನಿರಂತರವಾಗಿ ಕಳೆದ ಅನೇಕ ವರ್ಷಗಳಿಂದ ಸಹಾಯ ಹಸ್ತ, ಆರ್ಥಿಕ ಸಹಾಯ ನೀಡುವಂತಹ ಈ ಸಂಸ್ಥೆ ಇವತ್ತು ಗೌರವಾನ್ವಿತ ಪತ್ರಕರ್ತರನ್ನು, ಮಾಧ್ಯಮ ಬಂಧುಗಳನ್ನು, ದೃಶ್ಯ ಮಾಧ್ಯಮವನ್ನು ಕರೆಯಲಿಕ್ಕೆ ಪ್ರಾಮುಖ್ಯವಾದ ಕಾರಣ ಜಾಗತಿಕ ಮಟ್ಟದ ಬೇರೆ ಬೇರೆ ಪಂಟ ಸಂಘಗಳು, ಪಂಟ ಸಂಘದ ಪ್ರತಿನಿಧಿಗಳು ನಿರಂತರವಾಗಿ ನಮ್ಮ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟರನ್ನು ಮತ್ತೆ ಪದಾಧಿಕಾರಿಗಳನ್ನು ಸಂಪರ್ಕಿಸಿ ಪಂಟರು ನಾವು ಸ್ವಾಭಿಮಾನಿಗಳು ಸಮಸ್ತ
ಬ್ಯಾಂಕ್ಗಳನ್ನು ಎದುರಿಸ್ತಾ ಇದ್ದೇವೆ. ನಮಗೆ ಇವತ್ತು ಸಮಸ್ಯೆ, ಯಾವುದೇ ಸಮಸ್ಯೆ ನಮ್ಗೆ ನಿವಾರಣೆ ಆಗ್ತಾ ಇಲ್ಲ, ನಮ್ಮ ಯಾವುದೇ ಬೇಡಿಕೆ ಈಡೇರಿಸ್ತಾ ಇಲ್ಲ. ಅದರಿಂದ ನಾವು ನಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಲೇಬೇಕು. ನಾವೆಲ್ಲ ಒಟ್ಟು ಸೇರಿಕೊಂಡು ನಮ್ಮ ಬೇಡಿಕೆಯನ್ನು ಜನರಿಗೆ ನೀಡಿಸಬೇಕು. ಮಾಧ್ಯಮದವರ ಸಹಕಾರ ನೀಡುವುದರ ಮುಖಾಂತರ ಜನರಿಗೆ ಬಂಟ ಸಂಖ್ಯೆ ಅನ್ಯಾಯವನ್ನು ತಿಳಿ ಹೇಳಬೇಕೆನ್ನುವಂತ ಉದ್ದೇಶ ಇಟ್ಟುಕೊಂಡು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಗೌರವಾನ್ವಿತರೆ, ತಮಗೆಲ್ಲ ಗೊತ್ತಿರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ತವರೂರು. ಅದಕ್ಕೆ ಪೂರಕವಾದ ಅನೇಕ ವಾಣಿಜ್ಯ ಬ್ಯಾಂಕ್ಗಳು ನಮ್ಮಲ್ಲಿ ಉಗಮವಾದರೂ ಇವತ್ತು ವಿಶೇಷವಾಗಿ ಎ.ಬಿ. ಶೆಟ್ಟಿ ಅವರು, ಸುಂದರಂ ಶೆಟ್ಟಿ ಅವರು ಅವರ ನೇತೃತ್ವದಲ್ಲಿ ಇವತ್ತು ವಿಜಯ ಬ್ಯಾಂಕ್ ಅನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅದು ಈಗಾಗಲೇ ವಿಲೀನಗೊಂಡು ಬೇರೆ ಬ್ಯಾಂಕಿನೊಂದಿಗೆ ವಿಲೀನ ಆಗಿದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಅಲ್ಲಿರುವ ಅಧಿಕಾರಿ ವರ್ಗದವರು ನಮ್ಮವರಲ್ಲ, ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳು ಸೇವೆ ಮಾಡುವಂತಹ ಈ ವ್ಯವಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡಿಲ್ಲ. ಇವತ್ತು ಎ.ಬಿ. ಶೆಟ್ಟಿ ಅವರನ್ನು ನಾವೆಲ್ಲ ನೆನಪಿಸಲೇಬೇಕು. ಕೇವಲ ಬಂಟರು ಮಾತ್ರ ಅಲ್ಲ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರೂ ನೆನಪಿಸುವಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಎ.ಬಿ. ಶೆಟ್ಟಿ ಅವರು. ಇವತ್ತು ಎ.ಬಿ. ಶೆಟ್ಟಿ ಸರ್ಕಲ್ ಎನ್ನುವಂತ ದೊಡ್ಡ ಸರ್ಕಲ್ ಮಂಗಳೂರಿಗೆ ಬರುವಾಗ ಪ್ರತಿಯೊಬ್ಬರು ಗಮನಿಸಿದಂತ ಸರ್ಕಲ್. ಆದ್ರೆ ಇವತ್ತು ಆ ಸರ್ಕಲ್ ಮಾಯವಾಗಿದೆ. ಅದನ್ನು ನಾವು ಕಳಿಸಿಕೊಂಡಂತ ವಿಚಾರ ನಮಗೆಲ್ಲ ಗೊತ್ತಿದೆ. ನಮ್ಮ ಬಂಟ ಸಮುದಾಯವನ್ನು ನಾವು 2ಎಗೆ ಸೇರಿಸಬೇಕು ಎನ್ನುವಂತ ಒತ್ತಡ ಕಳೆದ ಅನೇಕ ವರ್ಷಗಳಿಂದ ಈಗಾಗಲೇ ನಮ್ಮ ಅಧ್ಯಕ್ಷರಾದ ಐಕಾಳ್ ಹರೀಶ್ ಶೆಟ್ಟಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬೇರೆ ಬೇರೆ ಸಚಿವರಿಗೆ ಸಾಕಷ್ಟು ಮನವಿಯನ್ನು ಸಲ್ಲಿಸಿದ್ರು. ನಮ್ಮ ಆಸೆ ಇವತ್ತಿಗೂ ಈಡೇರಲಿಲ್ಲ. ನಮ್ಮ ಏನು ಮನವಿದು ಮನವಿಯಲ್ಲೇ ಉಳಿದಿದೆ. ಹಾಗೂ ವಿಶೇಷವಾಗಿ ನಾವು ರಾಜಕೀಯವಾಗಿ ತಮಗೆಲ್ಲ ಗೊತ್ತಿದ್ದಂತೆ ಅನೇಕ ಶಾಸಕರು ನಮ್ಮ ಬಂಟರಿದ್ರು, ನಾವು ಸಚಿವರಾಗಲಿಕ್ಕೆ ಅವಕಾಶ ನಮಗೆ ಸಿಗಲಿಲ್ಲ. ಆ ಸಂದರ್ಭದಲ್ಲೂ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡಲಿಲ್ಲ. ವಿಶೇಷವಾಗಿ ಬಂಟರ ನಿಗಮವೊಂದು ಸ್ಥಾಪನೆ ಆಗಬೇಕು, ಇದಕ್ಕೆ ಪೂರಕವಾದ ಬೆಂಬಲ ಸರ್ಕಾರದಿಂದ ಆಡಳಿತ ವ್ಯವಸ್ಥೆಯಿಂದ ಆಗಬೇಕೆನ್ನಂತ ಬೇಡಿಕೆಯು ಇದೆಲ್ಲವನ್ನು ಪರಿಗಣಿಸಿ ಇವತ್ತು ಪತ್ರಿಕಾಗೋಷ್ಠಿ, ದೃಶ್ಯ ಮಾಧ್ಯಮದ ಎದುರುಗಡೆ ನಮ್ಮ ಬೇರೆ ಬೇರೆ ಬಂಟ ಸಂಘದ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ವಿಶೇಷವಾಗಿ ನಾನು ಒಂದೇ ಮಾತಿನಲ್ಲಿ ಬೇಡಿಕೆಗಳು ಎಲ್ಲ ನಮ್ಮ ಜಾಗತಿಕ ಮಟ್ಟದ ಬೇರೆ ಬೇರೆ ಬಂಟ ಸಂಘಗಳ ಅಧ್ಯಕ್ಷರು, ವಿಶೇಷವಾಗಿ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದ ಐಕಾಳ್ ಹರೀಶ್ ಶೆಟ್ಟಿ ಅವರನ್ನು, ಉಪಾಧ್ಯಕ್ಷರಾದ ಕಣ್ಣೇರಿ ವಿಶ್ವನಾಥ್ ಶೆಟ್ಟಿಯನ್ನು, ಜೊತೆ ಕಾರ್ಯದರ್ಶಿಯಾದ ಪ್ರವೀಣ್ ಬೋಸ್ ಶೆಟ್ಟಿಯನ್ನು, ಕೋಶಾಧಿಕಾರಿಯಾದ ಉಳ್ತೂರು ಮೋಹನ್ದಾಸ್ ಶೆಟ್ಟಿಯನ್ನು, ಹಾಗೆ ಬೇರೆ ಬೇರೆ, ಯಾಕಂದ್ರೆ ಮುಂಬೈಯಿಂದ ಬಂದಿದ್ದಾರೆ, ಪೂನಾದಿಂದ ಬಂದಿದ್ದಾರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಬಂಟ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಹಾಗೆ ಉಪಸ್ಥಿತಿರುವ ಬೇರೆ ಬೇರೆ ಬಂಟ ಸಮುದಾಯದ ಪದಾಧಿಕಾರಿಗಳು, ನಮ್ಮ ನಾಯಕರು, ಅಧ್ಯಕ್ಷರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಗೌರವಾನ್ವಿತರೆ, ನಮಗೆ ಹಿಂದಿನಿಂದಲೂ ಸಹಕಾರ ನೀಡುವವರು ಪತ್ರಕರ್ತರು, ಮಾಧ್ಯಮ ಬಂಧುಗಳು, ದೃಶ್ಯ ಮಾಧ್ಯಮದವರು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಎಲ್ಲ ಪತ್ರಕರ್ತರನ್ನು, ಮಾಧ್ಯಮ ಬಂಧುಗಳನ್ನು, ದೃಶ್ಯ ಮಾಧ್ಯಮದವರನ್ನು ಪ್ರತಿನಿಧಿಸುತ್ತಾದ ಒಂದು ಬಂಟರ ಫೆಡರೇಷನ್ ಅಂದರೆ ಎಲ್ಲ ಸಂಘಗಳ ಮೆಂಬರ್ಶಿಪ್ ಈ ಜಾಗತಿಕ ಬಂಟ ಸಂಘಕ್ಕಿದೆ. ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದದ್ದು ನಮ್ಮ ಜಾಗತಿಕ ಬಂಟ ಸಂಘ ಒಕ್ಕೂಟ ಖಾಲಿ ಬಂಟರಿಗೋಸ್ಕರ ಕೆಲಸ ಮಾಡುವುದಲ್ಲ, ಇದು ದಾನಿಗಳಿಂದ, ಮುಂಬೈಯಿಂದ, ಹೊರ ರಾಜ್ಯದಿಂದ, ಹೊರ ರಾಷ್ಟ್ರದಿಂದ ಧನವನ್ನು ಸಂಗ್ರಹಿಸಿ ಇದ್ದವರಿಂದ ಡೊನೇಷನ್ ತಗೊಂಡು ಬಂದು ನಮ್ಮ ಕರಾವಳಿ ಪ್ರದೇಶದ ಬಂಟರಿಗೆ ಅಲ್ಲದೆ ಎಲ್ಲ ಸಮಾಜದವರಿಗೂ ಮೆಡಿಕಲ್ಗೆ, ಮದುವೆಗೆ, ಮನೆ ಇಲ್ಲದವರಿಗೆ ಮನೆ, ಎಜುಕೇಷನ್ಗೆ, ಸ್ಪೋರ್ಟ್ಸ್ಗೆ, ಹೀಗೆ 5 ಬೇರೆ ಬೇರೆ ಸಮಾಜ ಕಲ್ಯಾಣಕ್ಕೆ ಸಹಾಯ ಮಾಡುತ್ತಾ ಬಂದಿದೆ. ಸುಮಾರು 20 ಕೋಟಿಗಿಂತಲೂ 4 ವರ್ಷದಿಂದ ಮುಂಬೈಯಿಂದ ತಂದು ಊರಿನಲ್ಲಿ ಯಾವುದೇ ದೇವಸ್ಥಾನ ಆಗಿರಲಿ, ಧಾರ್ಮಿಕ ಆಗಿರಲಿ, ಸ್ಕೂಲ್ ಆಗಿರಲಿ, ಯಾವುದೇ ಕೆಲಸ ಕಾರ್ಯಗಳಿಗೆ ಸ್ಪಂದನೆ ನೀಡುತ್ತಾ ತುಂಬ ಒಳ್ಳೆಯ ಕೆಲಸ ಜಾಗತಿಕ ಬಂಟರಂಗ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಈಗ
ನಾವು ಸುಮಾರು ಸಲ ಇದು ಯಾವುದೇ ಪಕ್ಷ, ನಾವು ಪಕ್ಷದವರಲ್ಲ, ಯಾವುದೇ ಸಮಾಜದ ಎಲ್ಲ ಸಮಾಜದ ಪ್ರೀತಿಗೆ ಪಾತ್ರವಾದ ನಮ್ಮ ಸಂಸ್ಥೆ ಈಗ ಎಲ್ಲ ಕಡೆಯಿಂದ ಒಂದು ನಮ್ಮ ಸಮಾಜದವರ ಕಂಪ್ಲೇಂಟ್ ಬರ್ತಾ ಇದೆ. ಯಾಕೆಂದ್ರೆ ಎಲ್ಲ ಸಮಾಜದವರಿಗೂ ನಿಗಮ ಸಿಕ್ಕಿದೆ, ಎಲ್ಲ ಸಮಾಜದವರಿಗೆ ಸರ್ಕಾರ ಸಹಾಯ ಮಾಡ್ತಾ ಇದೆ. ಆದರೆ ಬಂಟರಿಗೆ ಯಾವುದೇ ರೀತಿಯಲ್ಲಿ ಸರ್ಕಾರದ ಸಹಕಾರ ಸಿಗುತ್ತಾ ಇಲ್ಲ. ಇದರ ಅರ್ಥ ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾವು ಇಷ್ಟರವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬೊಮ್ಮಾಯಿ ಅವರಿಗೆ 2-3 ಸಲ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ರ ಮಾರ್ಗದರ್ಶನದಲ್ಲಿ ಮನವಿಯನ್ನು ಸಲ್ಲಿಸಿದ್ದೇವೆ. ನಮಗೆ ಪಾಸಿಟಿವ್ ಆಗಿ ಅವರು ಹೇಳಿದ್ದಾರೆ, ಭಟ್ಟರಿಗೆ ನಿಗಮ ಮಾಡುವ. ನಮ್ಮದು ಕೇಳಿಕೆ ಅಂದರೆ 3B ಇಂದ 2Aಗೆ ನಮಗೆ ಎಲ್ಲ ಸೌಕರ್ಯ ಸಿಗಬೇಕು. ಇದಕ್ಕೆ ನಾವು ಹೋರಾಟ ಇಷ್ಟವರೆಗೂ ಮಾಡಲಿಲ್ಲ. ನಮ್ಮದು ಶಾಂತ ರೀತಿಯ ಸಂಸ್ಕಾರಯುತವಾಗಿ ನಾವು ಬೇಡಿಕೆ ಸಲ್ಲಿಸಿದ್ದೇವೆ. ಇದರರ್ಥ ನಮಗೆ ಭಟ್ರಿಗೆ ಏನು ಶಕ್ತಿ ಇಲ್ಲ ಅಂತ ಅಲ್ಲ, ನಮಗೆ ಶಕ್ತಿ ಇದೆ. ನಾವು ಶಕ್ತಿಯನ್ನು ಇಷ್ಟವರೆಗೆ ತೋರಿಸಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಭಟ್ಟ ಸಮಾಜದವರೇ. ನಮ್ಮ MLA ಅವರು 5 ಜನ MLA ಇದ್ದಾರೆ. ಅವರು ಮಾಡಬೇಕಾಗಿತ್ತು. ನಾವು ಕೂಗ್ಬೇಕಂತಿಲ್ಲ, ನಾವು ಕೇಳ್ಬೇಕಂತಿಲ್ಲ. ನಾವು ಈ ಊರಿನಲ್ಲಿ ಯಾವುದೇ ಕೆಲಸ ಬೇಕಾದ್ರೆ ಭಟ್ರು ಬೇಕು. ನಮ್ದು ಬ್ರಹ್ಮ ಕೆಲಸ ಆಗಲಿ, ದೇವರ ಕೆಲಸ ಆಗಲಿ, ದೇವಸ್ಥಾನ ಆಗಲಿ, ನಾವು ಎಲ್ಲ ಕಡೆ ಇದ್ದೇವೆ. ಭಟ್ರು ಎಲ್ಲಿ ಊರಿನವರಿಗೆ ಮುಂಬೈಯಲ್ಲಿ ಬಂದು ಯಾವುದಾದ್ರೂ ಸಭೆ ಸಮಾರಂಭ ಮಾಡೋದಾದ್ರೂ ಭಟ್ರು ಬೇಕು. ಅಲ್ಲಿ ನಾವು ಯಾವುದೇ ಸಮಾಜದ ಜಾತಿ ನೀತಿ ನಾವು ನೋಡೋದಿಲ್ಲ. ನಾವು ಎಲ್ಲರೂ ನಮ್ಮವರ ಅಂತ ನಾವು ಇಷ್ಟವರೆಗೆ ಭಾವಿಸ್ಕೊಂಡು ಬಂದಿದ್ದೇವೆ. ಈಗ ನಮಗೂ ಕೂಡ ಸಮಾಜದ ಅವರಿಗೆ ಉತ್ತರ ಕೊಡ್ಬೇಕಾಗ್ತದೆ. ಅವರು ಕೇಳೋ ಪ್ರಶ್ನೆಗೆ ನಮ್ಮ ನಾಯಕರು ಎಲ್ಲಿದ್ದಾರೆ, ನಮ್ಮ ನಾಯಕರು ಏನ್ ಮಾಡ್ತಾ ಇದ್ದಾರೆ, ಬಂಟರಿಗೆ ನಿಗಮ ಬೇಡವಾ, ಅವರು ಯಾಕೆ ಕೇಳುತ್ತಿಲ್ಲ, ಇದೆಲ್ಲ ಪ್ರಶ್ನೆ ಬರ್ತಿದೆ. ಅದಕ್ಕೋಸ್ಕರ ನಾವು ಮನವಿ ಸಲ್ಲಿಸಿದ್ದೇವೆ. ಸರ್ಕಾರ ಇದಕ್ಕೆ ಸ್ಪಂದನೆ ನೀಡಬೇಕು. ಸ್ಪಂದನೆ ನೀಡದೇ ಇದ್ರೆ ನೀವೇನ್ ಮಾಡ್ತೀರ ಅಂತ ಕೇಳುವವರಿದ್ದಾರೆ. ನಾವು ರಸ್ತೆಗೆ ಇಳಿದು ಕೂಗಾಡುವವರಲ್ಲ, ರಸ್ತೆಗೆ ಇಳಿದು ಹೋರಾಡುವವರು ಅಲ್ಲ. ನಮಗೆ ಸ್ಪಂದನೆ ಕೊಡದೇ ಇದ್ದರೆ ಈ ಸಲ ನಾವು ಕೂಡ ಚುನಾವಣೆ ಬರ್ತಾ ಇದೆ, ನಾವು ಕೂಡ ಚುನಾವಣೆಯಲ್ಲೇ ಅದಕ್ಕೆ ಉತ್ತರ ಕೊಡ್ತೇವೆ. ನಮಗೆ ಖಂಡಿತ ನಿಗಮ ಬೇಕು. 2A ಫೆಸಿಲಿಟಿ ನಮ್ಮ ಭಟ್ರು ನೋಡ್ಲಿಕ್ಕೆ ದೊಡ್ಡ ದೊಡ್ಡ ಜನರು ಇದ್ದಾರೆ, ಅದು 25%. 75% ಜನರಿಗೆ ಮೆಡಿಕಲ್ ಇಲ್ಲ, ಎಜುಕೇಶನ್ ಮಕ್ಕಳಿಗೆ 100% ತೆಗೆದ್ರು ಎಜುಕೇಶನ್ಗೆ ಪ್ರಾಬ್ಲಮ್. ಎಲ್ಲ ರೀತಿಯಲ್ಲಿ ನೋಡಿದ್ರು ತುಂಬಾ ಕಷ್ಟದವರು ರೂರಲ್ ಏರಿಯಾದಲ್ಲಿದ್ದಾರೆ. ಹಾಗಾದ್ರೆ 2A ಒಂದು ನಮಗೆ ಮೀಸಲಾತಿ ಬಂದ್ರೆ ನಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ಒಳ್ಳೆ ಅದು ನೌಕರಿ, ಇದಕ್ಕೆ ಎಲ್ಲದಕ್ಕೂ ನಮ್ಗೆ ಆ ಫೆಸಿಲಿಟಿ ಸಿಕ್ಕಿದ್ರೆ ನಮ್ಮವರಿಗೆ ತುಂಬಾ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ. ಸರ್ಕಾರದಲ್ಲಿ ನಮ್ಮ ಮನವಿ, ನಮಗೆ 3B ಇಂದ 2A ಫೆಸಿಲಿಟಿ ಸಿಗಬೇಕು. ಅಂತೆ ನಮಗೂ ಬಂಟರಿಗೆ ಒಂದು ನಿಗಮ ಸ್ಥಾಪನೆ ಆಗಬೇಕು. ಈಗ ಕಾಂಗ್ರೆಸ್ನವರ ಪ್ರಣಾಳಿಕೆಯಲ್ಲಿ ಇಲ್ಲವರಿಗೆ, ಬಂಟರಿಗೆ, ಮಗುವಿದರಿಗೆ, ಭಟ್ರಿಗೂ ಕೂಡ ಇದು ನಿಗಮ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಈಗ ಇರುವ ಸರ್ಕಾರದವರು ಘೋಷಣೆ ಮಾಡುವಂತದ್ದು ಮಾಡಿ ಇಲೆಕ್ಷನ್ ಮೊದಲೇ ನಮಗೆ ಅದರ ಭರವಸೆಯನ್ನು ನಮಗೆ ಕೊಟ್ಟು ಅದು ಅಧಿಕೃತವಾಗಿ ಅದು ಜಾರಿ ಬರುವಾಗೆ ಆಗಬೇಕು. ಇನ್ನು ನಮ್ಮ ಬೇರೆ ಬೇರೆ ಸಂಘಟನೆಯ ಲೀಡರ್ಸ್ ಇದ್ದಾರೆ ಊರಿನವರು, ನಾವೆಲ್ಲ ಮುಂಬೈಯಲ್ಲಿರುವವರು, ಅವರ ಅಭಿಪ್ರಾಯವನ್ನು ಮಾಡಬೇಕಂತ ಕೇಳ್ಬೋದು. ನಮ್ಮ ಜಾಗತಿಕ ಭಟ್ಟ ಸಂಘದ ಅಧ್ಯಕ್ಷರು, ನಮ್ಮ ಸಮಾಜದ
ನಾಯಕರಾದಂಥ ಆಯ್ಕಳ ಹರೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಉಭಯ ಜಿಲ್ಲೆಯ ಎಲ್ಲ ಬಂಟ ಸಂಘದ ಅಧ್ಯಕ್ಷರುಗಳು ಹಾಗೂ ಮುಂಚೂಣಿ ಬಂಟ ಸಂಘದ ನಾಯಕರುಗಳು ಭಾಗವಹಿಸಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಬಂಟ ಸಮಾಜ ಇದಕ್ಕೆ ತನ್ನದೇ ಆದಂಥ ಒಂದು ಪರಂಪರೆ, ಇತಿಹಾಸ ಇದೆ. ಯಾವುದೇ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಬಂಟ ಸಮಾಜದ ಒಂದು ಶಕ್ತಿ ಹಾಗೂ ಬಂಟ ಸಮಾಜ ಇತರ ಸಮಾಜಗಳೊಂದಿಗೆ ಬೆರೆತು ವಿಶ್ವಾಸದಿಂದ ಬಾಳುವಂಥದ್ದನ್ನು ನಾವು ಕಾಣ್ತೇವೆ. ಒಂದು ಗ್ರಾಮದಲ್ಲಿ ಯಾವುದೇ ದೈವ ದೇವರುಗಳದ್ದು ಅಥವಾ ಯಾವುದೇ ರೀತಿಯ ಅಭಿವೃದ್ಧಿ ಆಗಬೇಕಾದ್ರೆ ಅದರ ಮುಂದಾಳುತ್ವ ನಮ್ಮ ಬಂಟ ಸಮಾಜ. ನಮ್ಮ ದೊಡ್ಡ ದೊಡ್ಡ ದಾನಿಗಳ ಮುಖಾಂತರ ಈ ತುಳುನಾಡಿನ ಅಭಿವೃದ್ಧಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಬಂಟ ಸಮಾಜ ನೀಡಿದೆ. ಹಾಗಂತ ದೊಡ್ಡ ದೊಡ್ಡ ನಾಯಕರುಗಳನ್ನು ಕೂಡ ಈ ಸಮಾಜ ಇಡೀ ಸಮಾಜಕ್ಕೆ ಕೊಟ್ಟಿದೆ. ಪ್ರತಿಷ್ಠಿತವಾದಂಥ ವಿಶ್ವದಾದ್ಯಂತ ನಮ್ಮ ವೈದ್ಯರುಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ಸಮಾಜದಲ್ಲಿ ಒಂದು ರೀತಿಯ ಶಕ್ತಿ ನೀಡುವ ರೀತಿಯಲ್ಲಿ ನಮ್ಮ ಸಮಾಜದ ಅನೇಕ ನಾಯಕರುಗಳು ಮೂಡಿ ಬರ್ತಾರೆ. ಆದರೆ ನಾವು ಯಾವತ್ತೂ ಕೂಡ ಬಂಟ ಸಮಾಜಕ್ಕಾಗಿ, ನಮ್ಮ ಸಮಾಜದವರಿಗಾಗಿ ಏನನ್ನು ಯಾವುದೇ ಸರ್ಕಾರದ ಹತ್ರ ಕೇಳಿಲ್ಲ. ನಮಗೆ ಕೊಟ್ಟದ್ದೇ ಗೊತ್ತು ಹೊರತು ಕೇಳಿ ಗೊತ್ತಿಲ್ಲ. ಇದು ಒಂದು ನಮ್ಮ ದೌರ್ಭಾಗ್ಯ. ನಮಗೆ ಸರಿಯಾದಂತ ನಾಯಕತ್ವ ಕೂಡ ಇರಲಿಲ್ಲ. ಈಗ ಆಯ್ಕಳ ಹರೀಶ್ ಶೆಟ್ಟಿ ಅವರು ಜಾಗತಿಕ ಬಂಟ ಸಂಘಗಳ ಅಧ್ಯಕ್ಷರಾದ ನಂತರ ಬಂಟ ಸಮಾಜಕ್ಕೆ ಒಬ್ಬ ಉತ್ತಮ ನಾಯಕರು ದೊರಕಿದ್ದಾರೆ. ಅವರ ಮುಖಾಂತರ ನಾವು ಇಲ್ಲಿ ರಾಜಕೀಯವಾಗಿ ನಾವು ಎಲ್ಲ ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ಬೋದು. ಆದರೆ ಸಮಾಜ ಅಂತ ಹೇಳಿದಾಗ ಸಮಾಜದ ಶ್ರೇಯೋಭಿವೃದ್ಧಿಗೆ ನಮ್ಮ ಕೊಡುಗೆ ಏನು ಅಂತ ನಾವು ಕೇಳುವಂತದ್ದು ಬಹಳ ಅಗತ್ಯತೆ ಇದೆ. ಈಗ ಬೇರೆಲ್ಲ ಸಮಾಜದವರು ಹೋರಾಟ ಮಾಡಿ ನ್ಯಾಯಕ್ಕಾಗಿ ಅವರದ್ದು ಎಲ್ಲ ರೀತಿಯ ಅವರ ಸರ್ಕಾರಗಳನ್ನು ಮುಖಾಂತರ ಅವರ ಏನೆಲ್ಲ ಅವಕಾಶ ಇದೆ ಅದನ್ನು ದೊರಕಿಸಿಕೊಡ್ತಾರೆ. ಆದರೆ ಬಂಟ ಸಮಾಜ ಯಾವತ್ತೂ ಕೂಡ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಅಥವಾ ನಮ್ಮ ಸಮಾಜದ ಅನೇಕ ಯೋಜನೆಗಳಿಗಾಗಿ ಎಂದು ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಇಟ್ಟಿಲ್ಲ. ನಮ್ಮಲ್ಲೂ ಕೂಡ ಬಡವರಿದ್ದಾರೆ, ದುರ್ಬಲರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ. ಅವರಲ್ಲಿ ಶಿಕ್ಷಣಕ್ಕೆ ತೊಂದರೆ ಇದೆ. ಇದೀಗ ನಮ್ಮ ಸಮಾಜದ ಅನೇಕ ದಾನಿಗಳು, ಈಗ ಆಯ್ಕಳ ಹರೀಶ್ ಶೆಟ್ಟಿ ಅಂತವರು ಎಲ್ಲ ಸಾಧ್ಯವಾದಷ್ಟು ಜನರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನು ಮಾಡ್ತಾರೆ. ಆದರೆ ಅದು ಅಧಿಕೃತವಾಗಿ ಆಗಬೇಕಾದ್ರೆ ಸರ್ಕಾರದಿಂದ ನಮಗೆ 2A ಮೀಸಲಾತಿ ದೊರಕಲೇಬೇಕು ಎಂಬ ಕೂಗು ನಮ್ದಿದೆ. ಆ ಕೂಗನ್ನು ಯಾವ ಸರ್ಕಾರ ಈಡೇರಿಸದ ಆ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಬಂಟರು ಯಾವತ್ತೂ ಕೂಡ ಹೇಡಿಗಳಲ್ಲ, ಮತ್ತೆ ದ್ರೋಹಿಗಳು ಕೂಡ ಅಲ್ಲ. ನಾವು ಯಾರು ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅವರ ಪರವಾಗಿ ಸಾಕಾರ ಮಾಡುವ ಮನೋಭಾವನೆ ಬಂಟ ಸಮಾಜದ ಹಿರಿಯರು ಮಾಡಿಕೊಂಡು ಬಂದಂತ ಒಂದು ವ್ಯವಸ್ಥೆ. ಅದಕ್ಕೆ ನಾವು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ನಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕೆಂಬುದು ನಮ್ಮೆಲ್ಲರ ಉದ್ದೇಶ. ಸಮಾಜದಲ್ಲಿ ಅನೇಕ ನಮ್ಮ ಬೇಡಿಕೆಗಳಿದೆ. ನಮ್ಮಲ್ಲಿ ಕೂಡ ಈ ಸುಂದರಾಮ್ ಶೆಟ್ಟರ್ ಅಂತ ದೊಡ್ಡ ವ್ಯಕ್ತಿಗಳು ಇಡೀ ಆರ್ಥಿಕ ಸಬಲೀಕರಣಕ್ಕಾಗಿ ಬ್ಯಾಂಕ್ ಅನ್ನು ರಚನೆ ಮಾಡಿ ಯಾವುದೇ ಒಂದು ಸಮಾಜಕ್ಕೆ ಅವರು ಉದ್ಯೋಗವನ್ನು ಕೊಟ್ಟಿಲ್ಲ, ಎಲ್ಲ ಸಮಾಜಕ್ಕೂ ಉದ್ಯೋಗವನ್ನು ಕೊಟ್ಟಿದ್ದಾರೆ. AB ಶೆಟ್ಟಿ ಅಂತವರಿದ್ರು, ನಮ್ಮ ನಾಗಪ್ಪಾಡವರಂತ, ಜೀವಿರಾಜಾಡವರಂತವರು, ದೊಡ್ಡ ದೊಡ್ಡ ಸಂಜುನಾಥ್ ಆಯ್ಕಾಳ್ ಅಂತ ಪಾರದರ್ಶಕ ಒಬ್ಬ ರಾಜಕಾರಣಿ. ಹೀಗೆ ಸಮಾಜಕ್ಕೆ ಅನೇಕ ಒಳ್ಳೆಯ ನಾಯಕತ್ವವನ್ನು ಕೊಟ್ಟಂತ ನಮ್ಮ ಸಮಾಜ ಇದೆ. ಆದರೆ ನಮ್ಮಲ್ಲಿ ಅನೇಕ ಶಾಸಕರುಗಳು ಕೂಡ ಇದ್ದಾರೆ. ಈಗ 5 ಜನ ಶಾಸಕರುಗಳು ಉಭಯ ಜಿಲ್ಲೆಯಲ್ಲಿದ್ದಾರೆ.
ನಮ್ಮ ಶಾಸಕರುಗಳಿಗೂ ನಾವು ಈ ಮೂಲಕ ಒತ್ತಡ ಹಾಕ್ತಾ ಇದ್ದೇವೆ. ನೀವು ಎಲ್ಲ ಸಮಾಜಕ್ಕೂ ಶಾಸಕರುಗಳು, ಅದನ್ನು ನಾವೆಲ್ಲ ಒಪ್ತೇವೆ. ಆದ್ರೆ ತಮ್ಮ ಮಾತೃ ಸಮಾಜಕ್ಕೂ ಏನಾದರೂ ನಿಮ್ಮ ಕೊಡುಗೆ ಏನು ಎಂಬುದನ್ನು ಬಹಿರಂಗಪಡಿಸಬೇಕು ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಬಂಟ ಸಮಾಜದ ನಿಗಮವನ್ನು ಸ್ಥಾಪನೆ ಮಾಡಬೇಕು. ಬಂಟ ಸಮಾಜವನ್ನು 2A ಮೀಸಲಾತಿಗೆ ಸೇರಿಸಿಕೊಳ್ಬೇಕು. ಎಲ್ಲ ಮುಂಬರುವ ಚುನಾವಣೆಯಲ್ಲಿ ಇದು ಎಲ್ಲ ಪಕ್ಷಗಳ ಪ್ರಣಾಳಿಕೆಯಲ್ಲಿ ಅದು ನಮಗೆ ಬಹಿರಂಗವಾಗಬೇಕು. ಇದು ನಮ್ಮೆಲ್ಲ ಬಂಟ ಸಮಾಜದ ಒತ್ತಡ. ಇದನ್ನು ಎಲ್ಲರೂ ಪರಿಗಣಿಸಬೇಕು ಅಂತ ನಾವು ಈ ಮೂಲಕ ಒತ್ತಡ ಹಾಕ್ತಾ ಇದ್ದೇವೆ. ನಾವು ಕೂಡ ಸಂಘಟಿತರಾಗಿದ್ದೇವೆ. ಬಂಟರು ಅಂತ ಹೇಳಿದ್ರೆ ನಮ್ಗೆ ಯಾರು ಕೂಡ ಅದು ಸ್ವಲ್ಪ ಬಂಟರು ಅಲ್ಲಿದ್ದಾರೆ, ಸ್ವಲ್ಪ ಬಂಟರು ಇಲ್ಲಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಈಗ ನಮ್ಗೆ ಉತ್ತಮ ಸಂಘಟನಾತ್ಮಕವಾಗಿ ಎಲ್ಲರೂ ಕೂಡ ನಾವು ಕೂಡ ಬಂಟರು ಒಂದಾಗಿದ್ದೇವೆ. ಬಂಟರಿಗೂ ಕೂಡ ನ್ಯಾಯ ದೊರಕಬೇಕು ಎಂಬುದು ನಮ್ದೆಲ್ಲ ಒತ್ತಡ. ಆದ್ದರಿಂದ ಸರ್ಕಾರಗಳು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಕಣ್ತೆರೆದಿ ಒಂದು ಯಾವುದೇ ಚುನಾವಣೆಗಳಲ್ಲಿ ಅದು ಗ್ರಾಮೀಣದಿಂದ ಹಿಡಿದು ನಮ್ಮ ఢಿಲ್ಲಿವರೆಗಿನ ಸಂಸದರ ಚುನಾವಣೆ ಒಳಗೆ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸುವ ಮತ್ತು ಸೋಲಿಸುವ ಸಂಪೂರ್ಣವಾದಂತ ಆ ಒಂದು ದೊಡ್ಡ ಅವಕಾಶ ನಮ್ಮ ಸಮಾಜಕ್ಕೂ ಇದೆ ಎಂಬುದನ್ನು ಎಲ್ಲ ರಾಜಕಾರಣಿಗಳು ತಿಳಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮತ್ತೊಮ್ಮೆ ಈ ನಮ್ಮ ಬೇಡಿಕೆಯನ್ನು ಮಾಧ್ಯಮಗಳ ಮುಂದೆ ಇಟ್ಟು ನಿಮ್ಮ ಮುಖಾಂತರ ಸರ್ಕಾರಗಳಿಗೆ ರಾಜಕಾರಣಿಗಳಿಗೆ ಕೇಳಲಿ ಎಂಬ ನಮ್ಮ ಉದ್ದೇಶ. ಪುರದಲ್ಲಿ ಅಧ್ಯಕ್ಷರು ಐಕಲ್ ಹರೀಶ್. ನಾನು ಪೂನಾ ಬಂಟ ಸಂಘದ ಅಧ್ಯಕ್ಷ ಬಂಟ ಸಂತೋಷ್ ಶೆಟ್ಟಿ. ಮೊದಲನೇದಾಗಿ ವೇದಿಕೆಯಲ್ಲಿ ಇವತ್ತಿನ ವರ್ಲ್ಡ್ ಬಂಟ್ ಫೆಡರೇಷನ್ ಅಧ್ಯಕ್ಷರಾದ ಐಕಲ್ ಹರೀಶ್ ಇದ್ದಾರೆ. ಎಲ್ಲ ಪದಾಧಿಕಾರಿಗಳಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಎಲ್ಲರನ್ನು ವಂದಿಸುತ್ತಾ ಪತ್ರಿಕಾ ಮಾಧ್ಯಮದವರು ಸಹ ಪುನೊಮ್ಮೆ ಸ್ವಾಗತಿಸುತ್ತಾ ನನ್ನೆರಡು ಮಾತುಗಳನ್ನು ಅಳವಡಿಸುತ್ತಾರೆ. ಐಕಲ ಹರೀಶ್ ದಕ್ಷ ನೇತೃತ್ವ ಅವರು ಈಗ ಹೇಳಿದರು ಏನಂದ್ರೆ ಎಲ್ಲ ದಾನಿಗಳಿಂದ ಬೇರೆ ಬೇರೆ ಕಡೆಯ ದಾನಿಗಳಿಂದ ನಾವೆಲ್ಲ ಏನೋ ಒಂದು ದಾನವನ್ನು ಸಂಗ್ರಹಿಸಿ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ ವರ್ಲ್ಡ್ ಬಂಟ್ಸ್ ಫೆಡರೇಷನ್. ಬಂಧುಗಳೇ, ಇವತ್ತು ಹರೀಶಣ್ಣನವರ ನೇತೃತ್ವ ಆದಮೇಲೆ 150 ಬಂಟರ ಸಂಘಗಳ ಒಕ್ಕೂಟಗಳನ್ನು ರಚಿಸಿ ಅದನ್ನೊಂದು ಉತ್ತಮವಾದಂತಹ ಸಂಘಟನೆಯಾಗಿ ಮಾಡುವಲ್ಲಿ ಅವರು ತುಂಬಾ ಶ್ರಮ ವಹಿಸಿದ್ದಾರೆ. ಈ ಕಾಲಘಟ್ಟದಲ್ಲಿ ಇವತ್ತು ಅವರು ನಮಗೆ ಫೋನ್ ಮಾಡಿದ್ರು ಮೊನ್ನೆ, ಈ ರೀತಿಯ ಒಂದು ಪತ್ರಿಕಾ ಇದನ್ನು ನಾವು ಇಟ್ಟಿದ್ದೇವೆ, ಸಾಧ್ಯವಾದರೆ ಸಂತೋಷವನ್ನು ಬರಬೇಕಂತ. ಆ ವಿಷಯವಾಗಿ ನಾವು ಅದನ್ನು ತಿಳಿದುಕೊಳ್ಳುವಾಗ ಇವತ್ತು ನಮಗೆ ಎಲ್ಲೆಲ್ಲ ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳು ಇರ್ಬೋದು. ಅಲ್ಲಿ 2A ಅಂತ ಹೇಳಿದ್ರು ಈಗ ಹರೀಶಣ್ಣ. ಯಾಕೆಂದ್ರೆ ನಮ್ಮಲ್ಲಿ ನಾನು ನೋಡಿದ್ದೆ, ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಆಗುವಾಗ ಪುನದಲ್ಲಿ ಅಲ್ಲಿ ಬೇರೆ ಮಕ್ಕಳು ಕಮ್ಮಿ ಮಾರ್ಕ್ ಇದ್ದಂಥ ಮಕ್ಕಳಿಗೆ ಅಡ್ಮಿಷನ್ ಸಿಗ್ತದೆ. ಅದಕ್ಕಿಂತ ಹೆಚ್ಚು ಮಾರ್ಕ್ ಇದ್ರು ಅಲ್ಲಿ ನಮಗೆ ಅಡ್ಮಿಷನ್ ಅಥವಾ ಬೇರೆ ಎಲ್ಲ ಸರ್ಕಾರದಲ್ಲಿ ಕೆಲಸ ಇರ್ಬೋದು, ಜಾಬ್ ಇರೋದು ಅದು ನಮಗೆ ಸಿಗುವುದಿಲ್ಲ. ಒಂದನೇ ವಿಷಯ ಅದು ಬಿಟ್ಟು ಬೇರೆ ಬೇರೆ ರೀತಿಯ ನಮ್ಮ ಬೇಡಿಕೆ ಬಂಟ ಸಮುದಾಯದಲ್ಲಿ ಉಂಟು. ಅದು ಸಹ ಸರ್ಕಾರ ಅದನ್ನು ಈಡೇರಿಸುವಲ್ಲಿ ಮೀನಮೇಷವಾಗಿ ಬಹಳ ತುಂಬಾ ಇದಾಗ್ತಾ ಉಂಟು. ಅದಕ್ಕಾಗಿ ಇವತ್ತೆಲ್ಲ ನಾವು ಬಂಟರನ್ನು ಒಟ್ಟು ಮಾಡಿಕೊಂಡು ದಕ್ಷವಾದಂಥ ನೇತೃತ್ವದಲ್ಲಿ ಐಕಲ್ ಹರೀಶ್ ಶೆಟ್ಟರು ಒಂದು ಪತ್ರಿಕಾ ಅದನ್ನು ಕರೆದು ನಮ್ಮೆಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕಂತ ಒಂದು ಇದನ್ನು ಮಾಡಿದ್ದಾರೆ. ಅದರಲ್ಲಿ ಇರ್ಬೋದು ನಮ್ಮ ABC ಸರ್ಕಲ್, ಆ ಸರ್ಕಲ್ನ ಅವರಿಂದ ಇವರು ಹೇಳಿದ ಹಾಗೆ ಅದು ಸಹ ಅಲ್ಲಿ ಕಾಣುವುದಿಲ್ಲ. ಬೇರೆ ಬೇರೆ ವಿಚಾರಗಳನ್ನು ಈಗ ಅಧ್ಯಕ್ಷರು ಮಂಡಿಸಿದ್ದಾರೆ. ನಾವು ಪೂನಾ ಬಂಟ ಸಂಘದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು, ಯಾರು ಇಲ್ಲಿ ಮಿನಿಸ್ಟರ್ ಇದ್ದಾರೆ, ನಮ್ಮಲ್ಲಿ MLA ಅವರು ಇದ್ದಾರೆ, ಬೇರೆಯವರು ಜನ ಇದ್ದಾರೆ, ಎಲ್ಲ ಆದಷ್ಟು ಬೇಗ ಈ ಒಂದು ನಮ್ಮ ಇದನ್ನು ಈಡೇರಿಸಬೇಕಂತ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೇವೆ. ನಾನು ಉಳ್ತು ಮೋಹನ್ದಾಸ್ ಶೆಟ್ಟಿ, ಕೋಶಾಧಿಕಾರಿ, ಜಾಗತಿಕ ಬಂಟ ಸಂಘ. ಅದು ಅಲ್ಲದೆ ನಾನು ಕುಂದಾಪುರದ ಬಂಟ ಸಂಘದ ಯಾರು ಬರಲಿಲ್ಲ, ಅದಕ್ಕಾಗಿ ಕೇವಲ 1-2 ಮಾತನಾಡ್ತೇನೆ. ಈಗಾಗಲೇ ನೀವು ಕೇಳಿದಾಗ 2A ಕಳೆದ 2 ವರ್ಷಗಳಿಂದ ನಮ್ಮ ಅಧ್ಯಕ್ಷರು ಹಲವಾರು ಮನವಿ ಪತ್ರ ಎಲ್ಲ ಕೊಟ್ಟಿದ್ದಾರೆ. ಬಂಟರು ಯಾವಾಗಲೂ ಯಾವ ಕೆಲಸವನ್ನು ಕೇಳುವುದಿಲ್ಲ. ಇಂದು ಈ ಪತ್ರಿಕಾಗೋಷ್ಠಿ ಯಾಕಂತ ಹೇಳಿದ್ರೆ ಇಂದು ಕೇಳುವಂತ ಪರಿಸ್ಥಿತಿ ಬಂದಿದೆ. ಆಗ್ತದೆ, ಇವತ್ತಾಗ್ತದೆ, ನಾಳೆ ಆಗ್ತದೆ ಎಂದು ನೋಡಿ ಸಾಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಅದು ಅಲ್ಲದೆ
ಬಂಟರ ನಿಗಮ, ಬಂಟರ ಸಮಾಜ 70ರ ದಶಕದಲ್ಲಿ ಭೂ ಮಸೂದೆಯ ಕಾನೂನು ಬಂದಾಗ ಎಲ್ಲ ಬಂಟರು ನಮ್ಮ ಊರನ್ನು ಬಿಟ್ಟು ಮುಂಬೈ, ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಂತ ಹೇಳಿದರೆ ಬಂಟರು ತುಂಬಾ ಕಡು ಬಡವರಿದ್ದಾರೆ. ಅವರಲ್ಲಿ ಸಹ 2A ಬಂದಾಗ ಅವರಿಗೆ ಮುಂದೆ ಉದ್ಯೋಗದಲ್ಲಿ ಅವಕಾಶವಾಗಬೇಕು, ನಿಗಮವನ್ನು ಯಾವಾಗಲೂ ಮಾಡಬೇಕು ಅನ್ನೋ ನಮ್ಮ ಅಂದಾಜಿನಲ್ಲಿ ಹರೀಶ್ ಶೆಟ್ಟರು ಕಳೆದ ತಿಂಗಳು ಬಜೆಟ್ ಆಗುವ ಮೊದಲೇ, ನಮ್ಮ ಅಧಿವೇಶನ ಆಗುವ ಮೊದಲೇ ಮುಖ್ಯಮಂತ್ರಿಯನ್ನು ಭೇಟಿಯಾಗಿದ್ದರು. ಆಗುವಂತ ನಿರೀಕ್ಷೆ ಇರುವುದರಿಂದ ನಾವು ಕಾದು ನೋಡ್ತೇವೆ. ಬಂಟ್ರು ಯಾವಾಗಲೂ ವೇಟ್ ಅಂಡ್ ವಾಚ್ ಮಾಡ್ತಾರೆ ಅಂತ. ಯಾಕಂತ ಹೇಳಿದ್ರೆ ಕೇಳುವ ಅಭ್ಯಾಸ ಇಲ್ಲ. ಅದು ಅಲ್ಲದೆ ಈಗಾಗಲೇ ವಿಶ್ವನಾಥ್ ಶೆಟ್ಟಿ ಹೇಳಿದಾಗ ಹರೀಶ್ ಶೆಟ್ಟಿ ಹೇಳಿದ್ರು, ಅವರ ಮನೆಯಲ್ಲಿ ಮಾತ್ರ ಕಳ್ಳತನ ಆಗಿದ್ದಲ್ಲ, ಅವರಂತ ಹರೀಶ್ ಶೆಟ್ಟರನ್ನು ಸ್ವಲ್ಪ ಜೋರಿದ್ದಾರೆ. ಅವ್ರ ಮನೆಯಲ್ಲಿ ಕಳ್ಳತನ ಮಾಡೋದಂದ್ರೆ ದೊಡ್ಡ ಮನೆ, ಸುತ್ತು ವ್ಯವಸ್ಥೆಗಳು, ಅಂತ ಮನೆಯಲ್ಲಿ ಕಳ್ಳತನ ಮಾಡಿದಾಗ ಈ ಪೊಲೀಸರು 1 ತಿಂಗಳಾದ್ರೂ ಸಹ ಅದರಲ್ಲಿ ಏನಾದ್ರು ಫಲಿತಾಂಶ ಬರಲಿಲ್ಲ. ಅದಕ್ಕೂ ಸಹ ನಾವು ಖಂಡಿಸ್ತಾ ಈಗಾಗಲೇ ಅವರು ಮಂಗಳೂರಿನ ಕಮಿಷನರ್ ಭೇಟಿಯಾಗಿದ್ದಾರೆ. ಅದಕ್ಕೂ ಸ್ಪಂದನೆ ಮಾಡಬೇಕು. ನಿಮ್ಮ ಮೂಲಕ ಸಹ ಆ ವಿಷಯವನ್ನು ಅವರಿಗೆ ತಲುಪುವಂತಾಗಲಿ. ಅದು ಅಲ್ಲದೆ ಶೀಘ್ರದಲ್ಲಿ ಈಗಾಗಲೇ ಬಜೆಟ್ ಆಗಿದೆ, 2A ಸೇರ್ಲಿಲ್ಲ, ಮುಂದೆ ಸೇರ್ಸೇನಂತ ಪ್ರಣಾಳಿಕೆಯಲ್ಲಿ ಕೇಳಿದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಪ್ರಣಾಳಿಕೆಯಲ್ಲಿ ಬಂದಾಗ ನಮ್ಮ ಅಧ್ಯಕ್ಷರು ಅಧ್ಯಕ್ಷರನ್ನು ಸಂಪರ್ಕಿಸಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುತ್ತಾರೆ. ನಮಸ್ಕಾರ. ಮಾಧ್ಯಮ ಮಿತ್ರಿ, 150 ಬಂಟರ ಸಂಘ ಇದ್ದಾಗ ಅದು ತನ್ನದೇ ಕ್ಷೇತ್ರಕ್ಕೆ ಅದರ ಕಾರ್ಯವನ್ನು ಖಾಲಿ ತನ್ನ ಕ್ಷೇತ್ರಕ್ಕೆ ಮಾಡುತ್ತಿತ್ತು. ಅದಕ್ಕೆ ಪರಿಧಿ ಇತ್ತು. ವರ್ಲ್ಡ್ ಬಂಡ್ಸ್ ಅಂದರೆ ಕ್ಷೇತ್ರದ ಪರಿಧಿಯನ್ನು ಬಿಟ್ಟು ಈ ವರ್ಲ್ಡಿನ ಬಂಟರಿಗೆ ಬಿಲೋ ಪವರ್ಟಿಯವರಿಗೆ ಒಂದು ಕೆಲಸ ಮಾಡುವ ಸಂಸ್ಥೆ. ಮತ್ತೊಂದು ವಿಷಯ ನಾನು ಹೇಳಿದ್ದು, ಇಲ್ಲಿ ಯಾರು ಮೇಲೆ ಕೂತವರಿಗೆ 2A ಮತ್ತು ನಿಗಮದ ಅಗತ್ಯ ಇಲ್ಲ. ನಮ್ಮ ಸಮಾಜದ ಬಡ ಜನಗಳಿಗೆ ಉಪಕಾರ ಆಗುವ ರೀತಿಯಲ್ಲಿ ನಾವೆಲ್ಲ ಒಟ್ಟುಗೂಡಿ ಐಕಾಳ ಹರೀಶ್ ಶೆಟ್ಟಿ ನೇತೃತ್ವದಲ್ಲಿ ಇದನ್ನೊಂದು ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯಿಸುವುದರ ಮೂಲಕ ನಮ್ಮ ಸಮಾಜದ ಏಳಿಗೆಗೆ ನಾವು ಒಂದು ಅಗತ್ಯವಾದ ಬೇಡಬೇಕಾದ ಪೂರೈಕೆಯನ್ನು ಮಾಡಿಕೊಡಬೇಕಾಗಿ ನಾವು ವಿನಂತಿ. ನಿಮ್ಮೆಲ್ಲರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನೆರೆದಿದ್ದವರಿಗೆ ಒಂದು ಇವತ್ತಿನ ವಿಷಯವನ್ನು ಪಾಸಿಟಿವ್ ಆಗಿ ಪೇಪರ್ನಲ್ಲಿ ಬರೆದು ಅವರನ್ನು ಒತ್ತಾಯಿಸುವಂತೆ ಕೋರಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಅವರ ವಿದ್ಯಾಭ್ಯಾಸವನ್ನ, ಪದವಿ ಶಿಕ್ಷಣವನ್ನ ಮುಗಿಸೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅದು ನಮ್ಮ ಕುಂದಾಪುರ ತಾಲೂಕು ಇರ್ಬೋದು, ಇವತ್ತು ಮಂಗಳೂರಿನಿಂದ ಹೊರತುಪಡಿಸಿದ್ರೆ ನಮ್ಮ ಗ್ರಾಮಾಂತರ ಪ್ರದೇಶಗಳ ವಿದ್ಯಾರ್ಥಿಗಳ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ. ನಿಜವಾಗ್ಲೂ ಅವರು ಎಷ್ಟೋ ಜನ ಸ್ಕಾಲರ್ಶಿಪ್ ಅನ್ನ ಎಲ್ಲೆಲ್ಲಿ ಸಿಗ್ತಾ ಇದೆ ಅಂತ ಹುಡುಕ್ತಾ ಇದ್ದಾರೆ. ಬಹುಶಃ ಸರ್ಕಾರದಿಂದ ಅವರಿಗೆ ಏನಾದ್ರೂ ಆ 2A ಫೆಸಿಲಿಟಿ ಇರ್ಬೋದು ಅಥವಾ ಬೇರೆ ರೀತಿಯಾದಂತಹ ಒಂದು ಅವಕಾಶಗಳೆಲ್ಲ ಸಿಗ್ತಾ ಇದ್ದಿದ್ರೆ ಬೇರೆ ಲೆವೆಲ್ ನ ರೀಚ್ ಆಗ್ತಾ ಇದ್ರು ಅಂತ. ನಮ್ಮಲ್ಲೂ ಸಹ ಉನ್ನತ ಶಿಕ್ಷಣವನ್ನ ಪಡ್ಕೋಬೇಕು. ಈಗ IAS ಅಂತ ದೊಡ್ಡ ವಿಷಯ ಬಂದಾಗ ಅವರಿಗೆ ಆ ಒಂದು ಏನ್ ಮೀಸಲಾತಿ ಇಲ್ಲದೆ ಇರೋದ್ರಿಂದ ಕೆಲವೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ವಂಚಿತರಾಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಕಾಂಪಿಟೇಷನ್ ಅಲ್ಲೇ ಗೆಲ್ಬೇಕು ಅನ್ನೋದು ಇದ್ದಿದ್ರೆ ಎಲ್ರಿಗೂ ಅದೇ ನಿಯಮ ಅನ್ವಯ ಆಗಿರ್ತಾ ಇದ್ದಿದ್ರೆ ಈ ಪ್ರಶ್ನೆ ಬರ್ತಾ ಇರ್ಲಿಲ್ಲ. ಆದ್ರೆ ಅಧ್ಯಕ್ಷರು ಹೇಳಿದ್ರು ಈ ತಾರತಮ್ಯ ಯಾಕೆ ಅಂತ. ನಿಜವಾಗ್ಲೂ ಒಂದು ಜಾತಿಗೆ ಇದನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಇನ್ನೊಂದು ಜಾತಿಯಲ್ಲೂ ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡ್ಲಿ, ನಿಜವಾಗ್ಲೂ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದು. ಒಂದು ಜಾತಿಗೆ ಈ ರೀತಿಯಾದಂತಹ ಒಂದು ಬೇಕು, ನಿಜವಾಗ್ಲೂ ನಮ್ಗೆ ಹತ್ರ ಒಂದು ಅಭ್ಯಂತರ ಇಲ್ಲ. ಯಾಕಂದ್ರೆ ಎಲ್ಲ ಮಟ್ಟದಲ್ಲೂ ಕೂಡ ಕಷ್ಟಗಳು ನಡೀತಾ ಇದೆ, ಹೋರಾಟಗಳು ನಡೀತಾ ಇರುತ್ತೆ. ಆದ್ರೆ ಯಾಕೆ ಬಂಟ ಸಮುದಾಯದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕೆ ಅಲ್ಲಿರುವಂತಹ ಒಂದು ಕಷ್ಟಗಳು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಅನ್ನೋದು ನನ್ನ ಒಂದು ಮನಸ್ಸಲ್ಲಿ ಕೂಡ ಕೊರಿತಾ ಇರುವಂತಹ ಒಂದು ಪ್ರಶ್ನೆ. ಇನ್ನು ಮುಂದಿನ ದಿನಗಳಲ್ಲಿ ಈ 2A ಅನ್ನುವಂತಹ ಒಂದು ಅವ್ರಿಗೆ ಏನು ಅವಕಾಶ ಸಿಕ್ಕರೆ ಬಹುಶಃ ಎಷ್ಟೋ ಜನರಿಗೆ ಇದರ ಒಂದು ಬೆನಿಫಿಟ್ ಆಗೋದು ಖಂಡಿತವಾಗ್ಲೂ ಸತ್ಯ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆರ್ಜೆ ನಯನ ಇದು ಮಾತಾಡ್ತಾ ಇರೋದು. ಮನವಿ ಶ್ರೀ ಐಕಾಳ ಹರೀಶ್ ಶೆಟ್ಟಿ ಅವರಿಗೆ, ಅಧ್ಯಕ್ಷರು ಜಾಗತಿಕ ಬಂಟರ ಸಂಘದ ಒಕ್ಕೂಟ ಪಂಚರಾಷ್ಟ್ರೀಯ ಮಂಗಳೂರು, ಗೌರವಾನ್ವಿತರೆ. ವಿಷಯ ರಾಜ್ಯ ಕಂಡ ಮಹಾನ್ ರಾಜಕಾರಣಿಗಳಲ್ಲಿ ಎ ಬಿ ಶೆಟ್ಟಿಯವರು ಒಬ್ಬರು. ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಮದ್ರಾಸು ಮತ್ತು ಮೈಸೂರು ಸರ್ಕಾರಗಳಲ್ಲಿ ಆರೋಗ್ಯ ಸಚಿವರಾಗಿದ್ದು ಆ ಕಾಲದಲ್ಲಿ TB ಕಾಯಿಲೆಯಿಂದ ಲಕ್ಷಾಂತರ ಜನರು ಸಾವಿಗೀಡಾಗಿದ್ದರು. ಅದರ ನಿಯಂತ್ರಣಕ್ಕಾಗಿ ಅವರು ಕೈಗೊಂಡ ಕ್ರಮಗಳು ಮಂಗಳೂರಿನ TB ಆಸ್ಪತ್ರೆಯ ಸ್ಥಾಪನೆ, ಜನರಿಗೆ ಉದ್ಯೋಗ ಒದಗಿಸಲು ಅವರು ಹಾಕಿಕೊಂಡ ಯೋಜನೆಗಳನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ವಿಜಯ ಬ್ಯಾಂಕಿನ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅವರು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಮಿಗಳನ್ನು ಖರೀದಿಸಿ ಹಾಸ್ಟೆಲ್ಗಳನ್ನು ನಿರ್ಮಿಸಿ ನಮ್ಮ ಜಿಲ್ಲೆಯ ಯುವಕರನ್ನು ವಿದ್ಯಾವಂತರನ್ನಾಗಿ ಮಾಡುವಲ್ಲಿ ಅವರ ಪಾತ್ರ ಅಪಾರವಾದುದು. ಶ್ರೀ ಮಹಾನ್ ವ್ಯಕ್ತಿಯ ಸ್ಮರಣಾರ್ಥವಾಗಿ ವಿಜಯ ಬ್ಯಾಂಕಿನವರು ಒಂದು ಸುಂದರವಾದ ವೃತ್ತವನ್ನು ಹಲವಾರು ವರ್ಷಗಳ ಹಿಂದೆ ನಿರ್ಮಿಸಿದ್ದರು.
ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಎಬಿಸಿಟಿ ವೃತ್ತವನ್ನು ಕೆಡವಿ ಕಸ ಕಟ್ಟಿ ಹಾಕುವ ಯಾರಿಗೂ ಕಾಣದ ಒಂದು ಮೂಲೆಯಲ್ಲಿ ಅವರ ಹೆಸರಿನ ವೃತ್ತವನ್ನು ನಿರ್ಮಿಸುವ ಕೆಲಸ ಆಗುತ್ತಿದೆ. ವೃತ್ತಗಳೇ ಇಲ್ಲದ ಜಾಗದಲ್ಲಿ 4 ಮಾರ್ಗಗಳು ಸೇರುವಲ್ಲಿ ವೃತ್ತಗಳನ್ನು ನಿರ್ಮಿಸಿ ಮಹಾನ್ ವ್ಯಕ್ತಿಗಳ ಹೆಸರನ್ನು ಈ ಹೊಸದಾಗಿ ಇಟ್ಟಿದ್ದಾರೆ. ಎಬಿಶೆಟ್ಟಿ ವೃತ್ತವನ್ನು ಮೊದಲಿನ ಜಾಗದಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ನಿರ್ಮಿಸಬೇಕು ಎಂಬ ಕೇಳಿಕೆಗೆ ಯಾವುದೇ ಬೆಲೆ ಸಿಕ್ಕಿಲ್ಲ. ಕೇಳಿದರೆ ಇಲ್ಲ ಸಲ್ಲದ ಕಾರಣ ಕೊಡುತ್ತಾರೆ. ವೃತ್ತವನ್ನು ನಿರ್ಮಿಸಲು ಹಣ ಕೊಡುವವರು ಬ್ಯಾಂಕ್ ಆಫ್ ಬರೋಡದವರು. ಅವರಿಗೂ ಈ ಬಗ್ಗೆ ಅಸಮಾಧಾನ ಇದೆ. ಬಂಟ ಸಮುದಾಯದ ಅವಹೇಳನೆಗೆ ಮಾಡುತ್ತಿದ್ದಾರೆ. ವೃತ್ತವನ್ನು ಸಮರ್ಪಕ ರೀತಿಯಲ್ಲಿ ನಿರ್ಮಿಸದೆ ಅವಮಾನ ಮಾಡಲಾಗಿದೆ. ಬಂಟ ಸಮುದಾಯ ಇದರ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಎಬಿಶೆಟ್ಟಿ ವೃತ್ತವನ್ನು ಮೊದಲಿನ ಜಾಗದಲ್ಲಿ ಸುಂದರವಾಗಿ ನಿರ್ಮಿಸಬೇಕು ಎಂಬುದು ಬಂಟ ಸಮುದಾಯ ಕಲಕಲಿಯ ವಿನಮ್ರ ವಿನಂತಿ. ಇನಿ ದಾದಾದ್ರು ಬಂದಾಗ ಬಂಟೇರ್ ವ್ಯಾಪಾರ ಸ್ವಾಭಿಮಾನಗಳು ಬದುಕುನಗಳಿಗೆ ಏದೇ ಕಷ್ಟ ಅಂಡಲ್ಲ ಸ್ವಾಭಿಮಾನಗಳು ರಾಜಮಾನ್ಪುಡಗಳು ಬಂಟೇರತ್ತಿಗೆ ಅಂಡ ಇನಿ ಬಂಟೇರ್ನ ಸ್ವಾಭಿಮಾನನೇ ಅವು ಇನಿ ದೌರ್ಬಲ್ಯ ಪಂಪಿನ ಎನ್ನದು ಇನ್ನು ಸರ್ಕಾರಲ್ಲ ನಮ್ಮ ಶಾಸಕರನಲ್ಲ ಬಾರಿ ಬೇಜಾರದ ವಿಷಯ ಪಟ್ಟ ನಮ್ಮ ಶಾಸಕರನಗಳು ಎಂಪಿ ನಗಳು ಬೊಂಬೈದ ಊರು ಬರ್ಪೇರು ನಿಕಲ್ಲಾಡಿ ಏಪ ಎಲೆಕ್ಷನ್ ಟೈಮ್ ಕೊಡು ಅಪ್ಪ ನಿಗಳು ಬೊಂಬೈದ ಮತ್ತೆ ಪರೋಡಾಗಲೇ ಅಣ್ಣ ನಿಗಳು ಈ ಟೈಮ್ ಬರ್ಪಾರೆ ನಿಕಲೆ ಬೋಡ್ತಿನ ಮಾತ್ರ ಸಹಾಯ ಮನ್ಪುವ ಅಣ್ಣ ಇಂಕಲ ಸಮುದಾಯದ ಆ ಒಂದು ಟೂ ಏನು ಮನ್ಪುನಂತಿನ ಕೆಲಸ ಕಾರ್ಯ ಬಂಟ ಒಂದು ನಿಗಮ ಮನ್ಪುನಂತಿನ ಕೆಲಸ ಕಾರ್ಯಗಳು ಮನ್ಪುಳೆ ಪಂಪಿನ ಗಟ್ಟಿ ನಿರ್ಧಾರ ನಿಗುಲದೆ ತೋರು ಮಾಡೋದು ನಿಕಲ್ಲ ಯಾನು ಬೊಂಬೈದ ವಿನಂತಿ ಮಂತದಲ್ಲಿ ಅಂಚೆನೆ ಯಾನು ಹರಿಶಣ್ಣನಿಗೆ ಮನವಿ ನ್ಯಾಯ ಕೊಡ್ತೇವೆ ಬಂಟ ಹರಿಶಣ್ಣೆ ಮಾತ್ರ ಕಷ್ಟಗಳು ಸ್ಪಂದನೆ ಮಾಡ್ಕೊಡೋ ವ್ಯಕ್ತಿ ಇನ್ನು ನಮ್ಮ ಸಮಾಜ ಬಂದು ಮೋದಿಲಕ ಒಂದು ನಾಯಕತ್ವ ತೆಗೆದೇ ದಯಪಟ್ಟ ನಾಯಕರು ಆದ್ರೆ ಮಸ್ತ್ ಜನ ಒಟ್ಟಿಗೆ ಪಾಡೋಬೋಗಿನಂಚಿನ ನಾಯಕತ್ವ ಎತ್ತಿನೇಡ್ದವರ ಯಾನ್ ಈ ಮನವಿನ ಕೊಡೋದಲ್ಲೇ ಆಗ ಈ ಲೀಡರ್ಶಿಪ್ ತೆಗೊಳ್ಳೆ ಎಂಕಲ್ ಪಿರೋಡ್ ಕೊಡ್ತಿರಲ್ಲ ಮೂಲ ಎದುರುಕೊಳ್ಳುತ್ತಿರಲ್ಲ ಸೈನಿಕರಾಗಿ ಎದುರೊಟ್ಟಿಗೆ ಕೆಲಸ ಮಾಡುವ ಬಂಟ ಸಮಾಜಗಳು ನಮಗೆ ಯಾರು ಬಂದ ಸೀತಾಪಡೋದಿಲ್ಲ ನೇರವಾದ ಪತ್ರಕರ್ತರ ಮುಂದೆ ಬಂಟ ಸಮಾಜವನ್ನು ಕೀಳಾದ ನೀವು ತೋಡ್ತಿ ಈಗೆಲ್ಲ ಫಲಿತಾಂಶ ಬದಲಾವಣೆ ಮನ್ಪುಣಂಚಿನ ತಾಕತ್ತು ಬಂಟ ಸಮಾಜಗೊಂಡು ನಿಗಳು ಸಂಖ್ಯೆ ಏತೊಂದು ಕೇಳಿಲ್ಲ ಒಂದು ಫಲಿತಾಂಶ ಒಂದು MLA ಬದಲಾವಣೆ ಆವಡು ఆయన ಆಯ್ಕೆ ಮನ್ಪರೆ ಆವಂದಿನ ಕೆಲಸವನ್ನು ಬಂಟೇರು ಮನ್ಪೇರು ಲೇಪಟ್ಟ ಇತಿಹಾಸದ ಫೋಟೋಗಳೇ ಈ ಕೆಲಸವನ್ನು ಬಂಟೇರು ಮಂದೇರು ಕಾರ್ಕಳದ ಊರು ನೆರೆದುಂಬು ಯಾನ್ ಏಪಂದು ಮನ್ಪದಿ ಒಂದು ಸಲ ಮಂದ ಕಾರ್ಕಳಡ್ಲ ಬೇತಗಡೆಡ್ಲ ಮಂದ ಉಟ್ಲಡ್ಲ ಮಂದ ಇತ್ತೀಚೆಗೂ ఆయన ಕರಿನ ವಿಧಾನಸಭಾ ಓಟುಡ್ಲ ನಮ್ಮ ಮಂತ ತೊಲಿಪಾದ ಆಂಡ ಬಂಟೇರು ಅಧ್ಯಕ್ಷರು ಬಂದ್ಲಕನೆ ಹೊರೋಡು ಭಾವನ ಬಂದು ನಕಲತ್ತೆ ಸ್ವಾಭಿಮಾನಗಳು ಬದುಕುಣಗಳು ಅಕಲಿಗೆ ಎಂಚ ಸ್ವಲ್ಪ ಏನೇನು ಇಲ್ಲದೆ ಕಡಪುರೋಡು ಪಂಪಿನಲ್ಲ ಬಂಟದೆ ಗೊತ್ತುಂಡು ಅಂಚಾದ ಯಾನು ಈತೆ ಪಂಪಿನಿ ದಯಮಂತದೆ ನಾನಾಂಡಲ ನಿಗಳು ದುಮ್ಮುದ ಆ ಒಂದು ಪ್ರಣಾಳಿಕೆ ಪೂರ ಪಕ್ಷದಲ್ಲ ಬಂಟೇರ್ನ ಅವಗಣನೆ ಮಾಡ್ಕೊಡ್ತಿ ಬಂಟೇರಿಗೆ ಬೋರ್ಡ್ ಪಾರ್ತಿನ ನಿಗಳು ಸೇರ್ಪಾಲೆ ನಿಗಳೊಟ್ಟಿಗೆ ಉಲ್ಲಾ ಬಂತಿನ ಪಾತ್ರದೊಟ್ಟಿಗೆ ಅವಕಾಶಕ್ಕೂ ಯಾನು ಒಂದು ಸಾಧ್ಯ ಎರಡು ಪಾತ್ರ ಅಂಚೆನೆ ಸೇರ್ದಿನ ಬಂಧುಲೆ ಮಾಧ್ಯಮದ ಮಿತ್ರರೇ ಬಹಳ ಬೇಸರುಳ್ಳ ಅಣ್ಣೆತ್ತೆ ಕೆಲವು ವಿಚಾರ ಪಂಡಿರೆ ಅದು ಬನ್ನಿಯಾಗ ತಡಾದುವಂತೆ ಕ್ಷಮೆಯಾಚನೆ ಮಾಡ್ತದೆ ಬಾರ ಪುರಾತನ ಕಾಲುಳ್ಳ ಈ ತುಳುನಾಡು ಬಂಟ ಸಮಾಜ ಬನ್ನಕ ಬಾರಿ ಒಂಜಿ ಸಂಘಟನಾತ್ಮಕವಾದ ಮರ್ಯಾದಿದ ಒಂಜಿ ಜಾತಿ ಅತನ ಒಂಜಿ ಸಮಾಜ ಒಳ್ಳೆ ಕೆಲಸ ಅವನಂಡ ಬಂಟನಗಳ ಬದುಸುರು ತೀರೋಳಿಗೆ ಅವು ಕೆ ಶೆಟ್ರುಪ್ಪು ನಾಗಪ್ಪಾಳ್ವೆರುಪ್ಪು ಅತ್ರ ಅನೇಕ ಹಿರಿಯರನ್ನ ಪುದಾರಿಯನ್ನು ಪಟ್ಟಿ ಬಣ್ಣವನ್ನು ಬೋಡಿ ಒಂಜಿ ಓಟು ಕುಂತ ಅವಡಂಡಲ್ಲ ಬೋದು ಕೇರೋಡಿಗೆ ಏನೇನು ಅಂತ ಅವಡಣ್ಣ ನಾನು ಇದು ಅವಮಾನಕ್ಕೆ ಅಗತ್ಯ ಇಜ್ಜಿ ನಮ್ಮ ಪಾತ್ರ ರಾಜಕೀಯ ಪಾತ್ರನ ಅವಶ್ಯಕತೆ ಇಜ್ಜಿ ಆಂಡ ಇಡೀ ಬಂಟ ಸಮಾಜನು ಮಾತೆರ್ಲ ಎಂಗಳ ಕಿಸೆಟುಂಡು ಬಲ್ಪಿನ ವಿಚಾರ ಮಾತೆರ್ಲ ಬೈದು ನಾನು ಮನಕಾಗ್ಲಿಗೆ ಎಲ್ಲ ಒಗ್ಗಟ್ಟಿಜ್ಜೇರು ಎಂಗಳು ಕೇಂದ್ರ ಮಾತಾಗಳು ಜೈ ಬಲ್ಪೇರು ಅದಕ್ಕೋಸ್ಕರ ಇಂತ ಅಣ್ಣೆ ಬಾರಿ ಕೊಲ್ಲುಡು ಬಂಡೇರು ಬೊಂಬಾಯಿಗೆ ಹೋಗ್ಪೇರು ಸನ್ಮಾನ ಅప్పుడు ಎಂಕಲ ಸನ್ಮಾನ ಆತನು ಅಲ್ಲ ಇಂಕಂಡೆ ಬೊಂಬಾಯಿಗೆಲ್ಲ ಗೊತ್ತಿದ್ದೇವೆ ಅಂಚೆ ಅದ್ಬಿನಾಗ ಭಯಾನು ರಾಜಕೀಯ ಪಾತ್ರ ಹೋಗಿ ಅಂಡ ಸಮಾಜ ಇನಿ ಓಡಿಬಿಟ್ಟ ಬಣ್ಣಕ ನಡುಮುದ್ದಿನ ತುಂಬು ಒಂಜಿ ಬಾರಿ ಮಲ್ಲ ಜನರ ಪಾತ್ರ ನಿಂತೆ ಎಂಗಳ ಮುಖ್ಯಮಂತ್ರಿ ದಿನಕ್ಕೊಂಜಿ ನಿಗಮ ಮಂಡಲ ಡಿಕ್ಲೇರ್ ಮಾಡ್ತೊಂದುಲ್ಲೇರು ಯಾನು ಕೊಡೆ ಬಾರಿ ಕೊಲ್ಲೋಡು ಪಾತೇರಿ ಬಣ್ಣ ಅನೇಕ ಮಾಧ್ಯಮದ ಮಿತ್ರರು ನೋಡ್ಲೇರು ಎಂಕೋಸ್ಕರ ಯಾನು 2 ಎಲೆಕ್ಷನ್ ಸೋಪುನಾಗ
ಎಂಕೋಸ್ಕರ ಒಂಜಿ ಅಪ್ಪ ಡಾಕ್ಟರ್ ವಿ ಎಸ್ ಆಚಾರ್ಯ ಯಡಿಯೂರಪ್ಪನ ಸೇರಿದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಈ ನಿಗಮ ಮಂದಿರು ಐತೆ ಸ್ಥಾಪಕ ಅಧ್ಯಕ್ಷಲೆಯಾನು ಸುರ್ಮಂತಿಲ್ಲಯಾನೆ ಆ ಸುರುತ್ತ ವರ್ಷ 16 ಕೋಟಿ ರೂಪಾಯಿ ಕಂತಿದ್ದೆ ಅಪ್ಪ ಒಂದು ಎಡ್ಡೆ ಕೆಲಸ 5 ಪುಣ್ಯಾತ್ಮರಿದೆ ಅನೇಕ ಜನ ಬತ್ತೇರು ಅವು ದಾಲಜ್ಜಿಯವರು ಅದು ಬುಧರೇ ಇಜ್ಜಾದಿಲ್ಲ ಕಾದ್ಕೊಂಡು ಅಂಚೆ ಆಚಿನ ಅವಶ್ಯಕತೆ ಇಜ್ಜಿ ಉವೇ ಇಡೀ ಕೋಡೆದ ಮಾಧ್ಯಮದ ಒಂಜಿ ತುಯ್ಯಾನೆ ನಾನು ಮನಗ ನಮ್ಮ ಕುಡೋಜಿ ಸಮಾಜದ ಒಂಜಿ ನಿಗಮ ಮಂಡಳಿ ಮಲ್ಪ ಈಗ ಮಿನಿಮಮ್ ಒಂಜಿ 5 ಕೋಟಿ ರೂಪಾಯಿ ಕೊರಡು ಒಂಜ ಸರ್ಕಾರ ಕ್ಲಿಯರ್ ಆದ ಬರೋಡು ಈ ಕಡೆ ಕಾಸಿಜ್ಜಿ ಪೊಕಡೆ ಒಂಜಿ ಜಾತಿನ ತೃಪ್ತಿ ಮಲ್ಪರಿಗೋಸ್ಕರ ಜಾತಿನ ಒಂಜಿ ಎಡ್ಡೆ ರೀತಿ ಮಲ್ಪದವರಿಗೋಸ್ಕರ ನಿಗಮ ಮಂಡಳಿ ಮಲ್ಪಡಿದ ಹೆಚ್ಚ ಪ್ರತಿ ಜಾತಿಲ್ಲ ದಯಪನಿಗೆ ಎಂಕ್ಲೆಗ್ ಅನ್ನ ಯಾನೊಂಜಿ ಬಂಟ ಸಮಾಜರು ಕೊಟ್ಟಿದಿನ ಎದೆ ತಟ್ಟದ ಮಲ್ಪ ಯಾನೊಂಜಿ ಬಂಟೆ ಅಂಡ್ ಎಂಕ್ ಸಂಸ್ಕಾರ ಕೊಡ್ತೀನಿ ನಾನೊಬ್ಬ ಹಿಂದೂ ಒಂದು ಅಂಚ ಅವ್ರ ಪ್ರಕಾರ ನಾನೊಬ್ಬ ಹಿಂದೂ ಒಂದು ದೃಷ್ಟಿನೂ ನಮ್ಮ ದುಮ್ಮ ಹೋದಿದ್ದ ಇನಿ ಪ್ರತಿವರಿಲ್ಲ ಲಿಂಗಾಯತರು ಬರ್ಬೇರೆ ಎಂಗ್ಲಿಗೆ 70% ಕೊರಡು ವೀರಶೈವರು ಬರ್ಬೇರೆ ಎಂಗ್ಲಿಗೆ 50% ಕೊರಡು ಕೋಡೆ ಮಾಧ್ಯಮಗಳು ದುಪ್ಪೆ ನಮ್ಮ ಕ್ಷತ್ರಿಯರು ಎಂಗ್ಲ ಕೃಷ್ಣಮಾಲೆ ಮಲ್ಲ ಕುಲ್ದೇರು ಬರೀಟ್ ಎಂಗ್ಲೆಲ್ಲ 40% ಕೊರಡು ಅಪ್ಪ ಬಂಟ್ರವ್ರಿಗೆ ಏರ್ಲ ಮಾಡಿ ಪೂಜೆರು ಸೀಟೇ ಕೊಡ್ಚಿದ್ದು ಬೊಕ್ಕೊಂದು ಜಾತಕ ನೋಡ್ಬರಿ ಆ ಜಾತಕ ಉಂತರ ಮಾತ್ರ ಓಟು ಕೊರಡು ತಪ್ಪಲ ಮಾತ್ರ ಈ ಜಾತಿ 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 ಬಣ್ಣದು ನಮ್ಮ ಸಮಾಜ ವಾಮೇಕ್ ಬೋದು ಒಂಜಿ ಯಾರು ಪ್ರತಿ ಸರ್ತಿ ಬರೋದು ಎಂಗ್ಲ ಬಂಟ ಸಮಾಜ ಭಾಳ ಇಡೀ ಜಗತ್ತಿನ ಪುದರ್ಪೈನ ಜಗತ್ ಎಂಗ್ಲಿಗೆ ಆಗ ಏಪಲ ಭಾಷೆ ಬಂಡಾಡು ಮಿಸ್ ವರ್ಲ್ಡ್ ಅಂತ ಅಂಡರ್ ವರ್ಲ್ಡ್ ಮುಟ್ಟ ಎಂಗ್ಲು ಫೇಮಸ್ ಅಂಚ ಅವ್ರಾಗ ಇನ್ನು ನಮ್ಮ ಈ ಬಂಟ ಸಮಾಜ ಒಗ್ಗಟ್ಟು ಎಂಬ ಜವಾಬ್ದಾರಿ ಅಣ್ಣಗೆ ಮಾತ್ರ ಸಾಧ್ಯ ಬೇರೆ ಸಾಧ್ಯ ಅವಳೇ ಅನ್ಬಿಡ್ತಾರೆ ಬಂದಾಗ ಎಂಗ್ಲು ಈ ಜಂಜಿದ ಕಾಲದ ಲೆಕ್ಕ ಒರಿ ಮಿತ್ತು ಬಂಡ ಬುಕ್ಕರಿ ಹೋಗಿ ಕುಂತಿರ್ತು ದಾನ ಅಜ್ಜಿ ನಾನು ಎಡ್ಡೆ ಕೆಲಸ ಬಂದಿರ ಪೂಜೆ ಅದಲ್ಲ ತತ್ತು ಮೋಸರು ಜಿಲ್ಲೆ ತಪ್ಪು ಮಾತಾಡ ಇನ್ನು ಮಲ್ಲ ವಿಷಯ ಮಾಡ್ಕೊಳಮ್ಮ ಅಂಚಿನ ಸಮಾಜ ನಮ್ಮ ಸೊ ಅದಕ್ಕೋಸ್ಕರ ಇತ್ತೀಚೆ ಈ ಮೀಟಿಂಗ್ ಇದ್ರ ತೂತುವಂತೆ ಖುಷಿ ಆಡು ಬಟ್ನಗಳೆಲ್ಲ ಒಂಚೂರು ಕೈಪೆ ಉಂಡು ನಮ್ಮ ಒಗ್ಗಟ್ಟು ಅವಳು ಬಂದಿನ ವಿಚಾರ ಬೈದಿರು ಪಕ್ಕ ನಮ್ಮ ಸಮಾಜಕ್ಕೆ ದಾದಾಣಿ ದುಂಬುಗು ನಂಗೆ ನಮ್ಮ ಮಾನ ಮರ್ಯಾದೆ ಒರೆಯೋಡಾಡ ನಮ್ಮಲ ಒಗ್ಗಟ್ಟಾದ ದುಂಪುಣ್ಣ ಮಾತ್ರ ಸಾಧ್ಯ ಈಗಿನ ಬಾಗಿಲಗಳು ಪೂರ ನಮ್ಮ ತರ ಬಿತ್ತಬಹುದು ಫುಲ್ಲು ಬೊಕ್ಕೊಂದು ಸಂಧಾನ ಮಾಡ್ಬೋದು ಆಚೆ ಅದ್ರಾಗ ಇದು ವ್ಯವಸ್ಥಿತವಾದ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ರಾಜಕೀಯದ ವಿಷಯ ಪಾತ್ರ ಹೋಗ್ಬೋದು ಆ ಪಾರ್ಟಿ ಈ ಪಾರ್ಟಿ ಬಂದ್ರೆ ಹೋಗ್ಬೋದು ಇದು ಸಮಾಜಗಳು ಬಂಟ ಸಮಾಜ ಬಗ್ಗೆ ರೆಸ್ಪೆಕ್ಟ್ ದಿಕ್ಕೋಡು ಸರ್ಕಾರದ ಬರ್ಪಿನ ಸವಲತ್ತು ದಿಕ್ಕೋಡು ಅವರ ತಂದೆ ಓಡಿಬಿಟ್ಟ ಬಂದಾಗ ಇಡೀ ಭಾರತ ದೇಶಗಳು ಓರ್ವರು ಬಂಟಗಳು ಉಳ್ಳೇರು ಆಗಲೇ ಪೂರ OBC ಪಾತೇರು ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ನಮ್ಮ ಕರ್ನಾಟಕಗಳು ತುಂಬ ತೆಂಗಳು ఆయన ఏరోని పుణ్యాత్మ అధ్యక్ష రాజ్యదారు ఎంగల పక్కದ జిల్ಲೆದಾరు ఆయన ಎತ್ತು ಕುಡಿಯರು ಬಟ್ ನಮ್ಮದು OBC ಆಗ್ತದೆ ಅಜಾಬ್ರ ನಂಗೆ ಎತ್ತು ಬಲ ಏರ್ಲ ನಾವು ಪಾತೇರ್ಜ ನಮ್ಗೆ ಗೊತ್ತುಂಟು ಆ ಸುಂದರ ಹೇಳಿ ಮಾರ್ಗದ ಪುದಾರ್ದಿಯರಿ ಏತ ಆಗ್ತದ ಅವಸ್ಥೆ ಐದಿತ್ತೆ ಅಣ್ಣೆ ಬಾರಿ ಪುರುಡು ಪಡ್ಡೇರು ಅದಕ್ಕೋಸ್ಕರ ಎಂಗ್ಲು ಬಾರಿ ಪುರುಡು ಇಲೆಕ್ಷನ್ ಆಗಿ ಬುದ್ಧಿ ಕಲ್ಪದ ಬಸ್ ಕೆಲಸ ಮಾಡ್ತಾರೆ ನಮಗೆ ಬಂಟ ಸಮಾಜ ಅಲ್ಲಿ ಇತ್ತಿಲ್ಲ ನೆನ್ತೊಂದಿಲ್ಲ ಎಂಕಲ ನೋಡ್ಬೈದ್ರು ಈ ಸರ್ತಿ ಏರು ABC ಪಾಲ್ಗೊ ಪುದಾರ್ದಿಯರು ಬಡ್ಪುಜರು ಆ ಬಡ್ಪುಜರ ಗೆಲ್ದ వచ్చింది ಅಜ್ಜ ಉಂಡಾಗ ನಮ್ಮ ಒಗ್ಗಟ್ಟಾಂಡ ನಂಗೆ ಮಾತಾಡ್ತಾರೆ ಸಾಧ್ಯ ಉಂಟು ಎನ್ನ ಒಂಜೇ ಒಂಜಿದ್ದಾರೆ ಬಂದಾಗ ಈ ಬಂಟ ಸಮಾಜದ ಪೂರ ದೈವ ದೇವರನ್ನಕ್ಕಳು ನಮ್ಮ ಮೂಲ ಸ್ಥಾನಗಳು ಏನು ಮಾತುಳ್ಳೇರು ಎಡ್ಡೆ ಬುದ್ಧಿ ಕೊಡ್ತು ಸಮಾಜ ಒಗ್ಗಟ್ಟಾವಡು ನಮ್ಮ ಶಕ್ತಿ ಇಲ್ಲ ನಮ್ಮ ಯುಕ್ತಿ ಇಲ್ಲ ನಮ್ಮ ನಾಲೆಜ್ ಇಲ್ಲ ದಯ ಬಂದಾಗ ಒಂಜಿ ಬಂಟಾಗ ಒಮ್ಮೆ ಫೀಲ್ಡ್ ಹಿಡ್ಕೊಡ್ಲೇರು ಅವ್ರು ಡಾಕ್ಟರೇಟ್ ಬರ್ತಿನ ಬರೀ ಮಿಲಿಟರಿದು ಬರ್ತಿನ ಪ್ರತಿಯೊಂದು ಎಡ್ಲ ಎಡ್ಡೆಡ್ಡ ಪುದರ್ ಕಲಿದಿನ ಸಮಾಜ ನಮ್ಮ ಇದು ವ್ಯವಹಾರ ಓಡಾಡು ವ್ಯಾಪಾರ ಓಡಾಡು ಬಗ್ಗೆ ಇಂಗಳು ಭಾಳ ಹೆಮ್ಮೆಡು ಬರೋದಿಲ್ಲ ಒವೇ ರಾಜಕೀಯ ಪಕ್ಷ ಉಂಪಾಡು ಒವೇ ಬಂಟೆ ರಾಜಕೀಯಗಳು ಕಾಸು ಮಲ್ತೆ ನಿನ್ನೆ ಮುಟ್ಟ ಜಾಪುದರ್ ಅವು ಜಯಪ್ರಕಾಶ್ ಹೆಗ್ಡೆಪ್ಪು ಅಥವಾ ರಮನಾಥ ಹೆಗ್ಲುಪ್ಪು ನಾಗರಾಜ್ ಹೆಗ್ಡಿಪ್ಪು ಸುಬ್ಬಾಷ್ ಹೆಡ್ರುಪ್ಪು ನಾಗಪಾಲ್ವರಿಪ್ಪು ಏರ್ಲ ರಮಣದ ಪಂದ್ಯ ಹೌದರ್ ಅಂಚೆ ಮಾತೆಲ್ಲ ಏರ್ಲ ಗಂಟೆ ಗಟ್ಟಲೆ ಸಾರ ಕೋಟಿ ಮಲ್ತೇರಿ ಅನ್ನೋ ಬುದರ್ಲ ಹಾಳಾದಿ ಜಯಪ್ರಕಾಶ್ ಹೆಗ್ಡೆ ದುಪ್ಪು ಪ್ರತಿಯೊರಿಲ್ಲ ಅನೇಕ ಹಿರಿಯರ ಮೂಲು ನಮ್ಮ ರೆಡ್ಡಿ ಜಿಲ್ಲೆ ಮಸ್ತ್ ಜನ ಇದ್ದಾರೆ ಪುದರ್ ಮಾಡೋದು ಕೂಡ ಮಸ್ತ್ ಉಂಟು ಅಂಡ್ ಏರ್ಲ ರಾಜಕೀಯಗಳು ಒಯ್ಯನ್ನ ₹1 ಕಮಿಷನ್ ತೊಂದೇರು ಅಥವಾ ಕಾಸು ಮಲ್ತೇರು ಬರ್ಬಿಟ್ಟು ವಿಚಾರ ಇನ್ನು ಮುಟ್ಟ ಬೈಕಿ ಐದು ನಮ್ಗೆ ದುಮ್ಮುಗ್ಲ ಜೀವನ ಬರ್ಬಿಟ್ಟು ವಿಚಾರ ಎನ್ನ ಪ್ರಾರ್ಥನೆ ದಯ ಬಂದಾಗ ನಮ್ಮ ಸಮಾಜ ಒಂಜಿ ಕಾಲೋಡು 75ನೇ ಇಸ್ವಿ ದುಂಬು ನಮ್ಮ ಮಾತ 500 ಮುಡಿ 300 ಮುಡಿ 1000 ಮುಡಿತ ದನಿನಗಳು ಅವು ಒಲವಲ್ಲಿ ಉಳಿವಲ್ಲಿ ಇದು ಏರು ಮಾತ ಇದ್ದ ಸಾಗುವಳಿ ಮಾಡ್ತಂದಿಲ್ಲ ಅಕ್ಕಳಿ ದನಿ ಇದು ಬಂಡೇರು ಐಟ್ಲ ಮಲ್ಲ ಪೆಟ್ಟಿದ್ದೀನಿ ಬಂಟ ಸಮಾಜ
ಆಂಡ ಸುಂದರಾಮ್ ಶೆಟ್ಟಿ ಒಂಜಿ ಪ್ರಭಾಕರ್ ನಕ್ಷೋಡು ನಮ್ಮ ಅನೇಕ ಕುಟುಂಬ ಇಲ್ಲದ ದೀಪ ಇನ್ನು ಒರಿದಿಡು ಅದಕ್ಕೋಸ್ಕರ ಈ ಒರಿತಿದ್ದೇನೆ ನಮ್ಮ ಮಾತೆಲ್ಲ ಸೇರ್ದು ಐಕಳ ಹರೀಶನ ನೇತೃತ್ವಡು ಒಟ್ಟಾದ ಕೆಲಸ ಮಲ್ಪೋಡು ಒಟ್ಟಾದ ಒಗ್ಗಟ್ಟಾವಡು ಒಕ್ಕ ದುಮ್ಮದ ದಿನಟು ಒವ್ವೇ ಹೋರಾಟ ಮಲ್ಪೋಡು ನಮ್ಮ ಸಮಾಜ ಒಗ್ಗಟ್ಟಾದ ಕೆಲಸ ಮಲ್ಪೋಡು ಬರ್ಬಿನ ವಿನಂತಿ ಮತ್ತೊಂದು ಅವಕಾಶ ಒದಗಿಸಿದ ನಮಸ್ಕಾರ. ಇನಿ ಹರಿಶಣ್ಣನ ಒಂಜಿ ಯಾರು ಮಸ್ತ್ ವರ್ಷದಿಂದ ಜಾಗತಿಕ ಬಂಡಲ್ ಸಂಘ ಬಂದಿ ಬಕ್ಕ ನಿಜವಾಯಿನ ಬಂಡೆ ಮನ್ಪುರಂಚೆ ಕೆಲಸ ನಾವು ಮನ್ಪೇರು ಅಂಡ ಬಂಡೆ ಬಂಪಿನ ಒಂಜಿ ಆ ಪಾತ್ರೆಗೆ ಒಂಜಿ ಬೆಲೆ ಪಂಡ ಬಂಡೆ ಪಂಡ ಪೂರ ಸಮುದಾಯನ ಒಟ್ಟೆ ಕೊಲ್ಪುನ ನಿಜವಾಯಿನ ಬಂಡೆ ದೇಪನಂಡ ಇತ್ತೆ ಒಂಜಿ ಅಂಕ್ಲ ಅನ್ನೇರು ಬಂಡೆ ಪಾತ್ರೆ ಅದ ಪಂಡ ನಮ್ಮ ಬಂಡೇರು ನಕ್ಕಲು ರೋಡ್ ಬತ್ತದ ಹೋರಾಟ ಮನ್ಪುಜೇರು ಅಕ್ಕಲು ಫ್ಲಾಗ್ ಪತ್ತೊಂದು ಚೇರು ಬಂದು ಆಂಡ ಒಂಜಿ ಅಂಕ್ಲ ನೆನೆ ಏಪ ನಮ್ಮ ನೆನೆಪೊಡು ನಮ್ಮ ರಾಜ್ಯಕ್ಕೆ ಪೂರ ಏರಿ ಎಂಪಿನ ಕುಲ್ಲೇರು MLA ಕುಲ್ಲೇರು ಇಲ್ಲಿ ಆಯ್ಕೆ ನಕಲು ಅಕ್ಲಕ್ಕನ ಪಾರ್ಟಿದ ಮೀಟಿಂಗ್ ಅನ್ನಕ ಅಕ್ಲ ಪಾರ್ಟಿದ ಮಲಮಲ ಸಭೆ ಅನ್ನಕ ಅಕಲು ರೋಡ್ ಬತ್ತದ ಹೋರಾಟ ಮಾಡ್ಪೇರು ಅಕ್ಲನ ಒಂಜಿ ಕಾರ್ಯಕ್ರಮದ ಟೈಮ್ ಅಕ್ಲನ ಫ್ಲಾಗ್ ಬತ್ತದ ಹೋರಾಟ ಮಾಡ್ಪೇರು ಅಪ್ಪ ಅಕ್ಲ ಬಂಡೆ ಬಂದಿನ ಸಮಸ್ಯೆ ಬರ್ಪುಜಿ ದೇವನಂಡ ಅಕ್ಲೆ ಪಾರ್ಟಿದ ವಿಷಯ ಬಂದಕ ಅಕಲು ರೋಡ್ ಹೋರಾಟ ಮಧ್ಯೆ ಲೀಡರ್ ಆಗ್ತೇನೆ ನೀವು ಎಂಗ್ಲನ ರಾಜ್ಯಾಧ್ಯಕ್ಷರು ಅದು ಬೇರೆ 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 MLA ನಕಲ್ಲ ಅಕ್ಲು ಬಂಡೆ ಆಂಡ ರೋಡ್ ಹೋರಾಟ ಮಧ್ಯೆ ಆಂಡ 5 ಪಕ್ಕ ಅಕ್ಕಲು ಆಯ್ಕೆ ಪಕ್ಕ ನಮ್ಮ ಸಮುದಾಯದ ಪೂರ ಬೆಂಬಲ ಅಕ್ಕಲಿಗೆ ಪ್ರಾತಿನಿಧ್ಯಕ್ಕನಾಗ ಬಂಟರಿಗೆ ಎಷ್ಟು ಈತು ಕೊಡ್ತಾರೆ MLA ಸೀಟ್ ಕೊಡ್ತದು ಬಿಲಾವಸಮ ಈತಿ MLA ಕೊಡ್ತದು ಅಲ್ಪಸಂಖ್ಯೆ ಈತ ಕೊಡ್ತದ ಪಂಪಿನ ನಮ್ಮ ಲೀಸ್ಟ್ ಓದುವ ಅವೇ ಬ್ಯಾಲೆನ್ಸ್ ಅಂತಲ್ಲ ಮಿನಿಸ್ಟರ್ ಅಪ್ಪಡು ಈತ ಲಿಂಗಾಯತರಿಗೆ ಈತ್ ಕೊಡ್ತಾರೆ ಈತ ಕೊಡ್ತಾರೆ ಬಂದು ಚಾಟ್ಲ ತೂಪ ಆಂಡ ಆ ಪ್ರಾತಿನಿಧ್ಯದ ಮುಖಾಂತರ ಆಯ್ಕೆ ಆಯ್ಬಕ್ಕ ಆ ಬಂಟ ಉದಾಹರಣೆ ಆಯ್ಕೆ ಆಯ್ಬಕ್ಕ ಆ MLA ನಕಲು ಆ ಮಂತ್ರಿ ನಕಲು ನಮ್ಮನ್ನು ಏತ್ ಯೋಚನೆ ಮಾಡ್ತಿದ್ದಾರೆ ನಮ್ಮ ಬಗ್ಗೆ ಏತ್ ಪಾತಿದ್ದಾರೆ ಅವು ಮುಖ್ಯ ದೇವನ ಇನಿ ಪರಿಸ್ಥಿತಿ ಬಂದ ದುಂಬು ನಮ್ಮ ಸ್ವಾಭಿಮಾನಿ ನಕಲು ದೇವನಾಡ ಹರಿಶನ್ ಮೇಲೆ ದುಂಬು ನಮ್ಮ ಪೂರ ಸ್ವಾಭಿಮಾನಿ ನಕಲು ದೇವಣ್ಣ ನಾಗರಾಜಣ್ಣ ಪಾತ್ರ ಬಂಡೆ ದಾದ ಬಣ್ಣಾಡ ದುಂಬು ನಮ್ಮ ಪೂರ ಓಡಿತಿನಾತ್ ಆಸ್ತಿತ್ತದು ಅಂತಸ್ತಿತ್ತದು ಪ್ರತಿಯೊಂದು ವ್ಯವಸ್ಥೆ ಇರ್ತದೆ ಅವಾಗ ನಮಗೆ ಸಮಸ್ಯೆ ಗೊತ್ತಾಗ್ತಿ ದೇವಣ್ಣ ನಮ್ಮ ಬಂಟರಿಗೆ ಅನ್ಯಾಯ ಆತಿಜಿ ಅವಾಗ ನಮ್ಮ ಆತಿಜಿ ಏಪ ನಮ್ಮ ಬಿಟ್ಟು ಅನ್ಯಾಯ ಅನ್ನಕ ನಮ್ಮಲ್ಲ ನಮ್ಮ ಶಕ್ತಿನ ತೊಗಿಪಾಯ್ತಿ ನಮ್ಮ ತೋರ್ಪೇರು ಜನಕ್ಕೂ ಇತ್ತ ಇನ್ನಿತ ಪರಿಸ್ಥಿತಿಗೆ ಬರ್ತಾರೆ ಬಂಡ ನಮ್ಮ ಸಮುದಾಯ ಲೆಕ್ಕ ನೆಚ್ಚಿ ದೇಪಣ್ಣ ಎಂಕ್ಲ ಬೆಲೆ ನೆಚ್ಚಿ ನಾವು ಕೈಪೆ ನೆಚ್ಚಿ ಬರ್ತಿಲ್ಲ ಪರಿಸ್ಥಿತಿ ಇನ್ನು ನಾಗರಾಜನ ಪಾತ್ರ ಪಡ್ಡೇರಿ ಎಂಕ್ಲಗೆ ನೀ ಬಾರಿ ಪತ್ರಿಕೋಷ್ಠಿ ಖುಷಿ ಆಡಿದೆ ದೇಪಣ್ಣ ನಮ್ಮ ಮಕ್ಕಳನ್ನ ಕೈಪೆ ಉಂಟು ಬರ್ತಿಲ್ಲ ಒಂದು ಮೆಸೇಜ್ ಕೊಂಡು ಬಂದು ದೇಪಣ್ಣ ಮುರಣಿ ಇತ್ತೆ ಕೆಲವರು ಪ್ರಶ್ನೆ ಪಡ್ಡಿಲ್ಲ ಬಂಡ ಮುರಣಿ ಆಲ್ರೆಡಿ ಬಜೆಟ್ ಈಗ 5 ಪಕ್ಕರಿಗೆ ದೇಪ ಹಾಕಿದೆ ಸ್ವಾಮಿ ಬಿಲ್ಲೋ ಸಮಾಜದ ಮುರಣಿ ಬಜೆಟ್ ಪಕ್ಕ ಹಾಕಲು ಹೋರಾಟ ಮಂತ್ರಿ ಪಕ್ಕ ಅಕ್ಲ ಬಿಲ್ಲೋ ನಿಗಮ ಬಂದು ಘೋಷಣೆ ಮಂತೇರಿ ಮುರಣಿ ಘೋಷಣೆ ಮಂತ್ರಿ ದೇಪಣ್ಣಡ ಅಕ್ಲ ಅಕ್ಲ ತಾಕತ್ತು ತೊಯ್ಪಾರ ಅಕ್ಲ ಒಂಜಿ ಪತ್ರಿಕೋಷ್ಠಿ ನಾರಾಯಣ ಗುರಿದ್ದಾನೆ ಒಂಜಿ ನಿಗಮ ಮಂತ್ರಿ ದೇಪಣ್ಣಡ ಒಂಜಿ ಸಮುದಾಯಗೋಸ್ಕರ ಅಕ್ಲೊಂಜಿ ಅಕ್ಲನ ಸ್ಟ್ರೆಂತ್ ಜಿಪ್ಪೇರಿ ಎಂಗ್ಲ ಭಾರಿ ಸಂತೋಷ ಉಂಟು ನಾರಾಯಣ ಗುರುನ ನಿಗಮ ಮಂತ್ರಿ ಭಾರಿ ಸಂತೋಷ ದೇಪಣ್ಣ ಎಂಕಲು ಪೂರ ಸಮುದಾಯಗಳ ಬೆಲೆ ಕೊರಡು ಬಂದು ದೇಪಣ್ಣ ಪ್ರತಿಯೊಬ್ಬರ ಅಕ್ಲೆಗೆ ಹಕ್ಕೊಂಡು ಅವು ಬಿಲವ ಸಮಾಜದ ಪೆರರು ಪ್ರತಿಯೊಂದು ಸಮಾಜಗಳ ಅಕ್ಲೆಗೆ ಆಗಿನ ಹಕ್ಕು ಕೊರಡು ಆಂಡ ಅಕ್ಲೆಗೆ ಕೊರನಾಕ ಒಂಜಿ ದುಂಬೂಟಿ ಇಂಚ ಒಂಜಿ ನಮ್ಮ ಮುಲ್ಪದ ಒಂಜಿ ಕ್ರಾಂತಿ ಮಂತಿನ ಸಮಾಜ ಬಂಡ ಸಮಾಜ ದೇಪಣ್ಣ ಎಜುಕೇಶನ್ ಫೀಲ್ಡ್ ಅದು ಪೆರರು ಇನ್ನು ಬ್ಯಾಂಕಿಂಗ್ ಕ್ಷೇತ್ರ ಅದು ಪೆರರು ಅವೇನು ಮಂತಿನ ಸ್ವಾತಂತ್ರ್ಯ ಪೂರ್ವವರ್ಧೆ ಮಂತಿನ ಒಂಜಿ ಸಮಾಜ ಬಂಡ ಸಮಾಜ ಇನ್ನು AB ಶೆಟ್ಟಿ ಅದು ಬೇರೆ ಸುಂದರಾಮ್ ಶೆಟ್ಟಿ ಅದು ಬೇರೆ 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 ಮಲಮಲ್ಲ ಬ್ಯಾಂಕ್ ಕೊಟ್ಟು ತನ್ನ ಆರ್ಥಿಕವಾದ ತುಳುನಾಡಿನ ಅಭಿವೃದ್ಧಿ ಮಂತ್ರಿಗಳು ಆಂಡ ಅಂಚಿನ ಸಮುದಾಯ ನೀನು ಒಂಜಿ ಐಕೆ ಬೆಲೆ ಕೊರಪುಜಿ ಬಂದಾಗ ನಮ್ಮ ಪ್ರತಿಯೊಬ್ಬರ ಸಮಾಜ ಪಂತಿನ ಒಂಜಿ ಅನ್ಯಾಯ ಬನ್ನಲ್ಲಿ ಅಂಜದಪ್ಪನಾಗ ಯಾನ ವಿನಂತಿ ಮನ್ಪು ಮಂಡ ಇನಿ ನಮ್ಮ ಇಲ್ಲಿ ಭಾರಿ ಸಂತೋಷ ಅಂಡ ಹರಿಶನ ನೇತೃತ್ವಡು ನಮ್ಮ ಒಂಜಿ ಶಕ್ತಿ ನಮ್ಮ ತುಗಿ ಪೋಡ್ ಅದ ಬಂಡ ನಮ್ಮಕ್ಕೆಲ್ಲ ಒಂಜಿ ಅನ್ಯಾಯ ಮಂತ್ರಿ ನಮ್ಮ ಪೂರ ಒಗ್ಗಟ್ಟಾಪೆ ಬಂದ್ಬಿಟ್ಟು ಮೆಸೇಜ್ ಪೋಡ್ನಂಡ ನಮಕ್ಕೆಲ್ಲ ದಾರ ಸಮಸ್ಯೆ ಇದ್ದ ಬಂಡ ನಮ್ಮಕ್ಕಲ್ಲ ಪ್ರತಿಯೊಂದು ತಾಕತ್ತಕ್ಕಲು ಆಂಡ ಎಂಕುಲು ಏರೆಗ್ಲ ದ್ವೇಷಕ್ಕೆ ಹೋಗುಜ ದೇಪಣ್ಣ ತುಳುವೇರು ಪಂಡ ಬಾರಿ ಶಾಂತಿ ಪ್ರಿಯರು ಎಂಗ್ಲೇರ್ಲ ಬಸ್ಸು ಕಲ್ಲು ಬಾರಿ ಪಾಡ್ರ ಹೋಗುಜ ಒವೇ ವಿಷಯಕ್ಕೆ ಹೋಗುಜ ದೇಪಣ್ಣ ನಮ್ಮ ಬಂಡ ಸಮಾಜ ಇಡೀ ತುಳುನಾಡ್ದೋಗ್ಲಚ್ಚಿದೆ ಒವೇ ಧರ್ಮ ಜಾತಿದೋಗಲ್ಲ ಬಂಡ ಒವೇ ಒಂಜಿ ಹೋರಾಟ ಆದ ಪೇರರು ಕಾವೇರಿ ಹೋರಾಟ ಆದ ಪೇರರು ಬೇತೆ ಬೇತೆ ಹೋರಾಟ ಆದ ಪೇರರು ನಮ್ಮ ಮುಲ್ಪದಕ್ಕಲು ಏರ್ಲ ಬಸ್ಸು ಕೊತ್ತ ಹೋಗ್ಯಾರು ಏರ ತೊಂದರೆ ಮನ್ಪುಜೇರು ದೇಪಣ್ಣ ನಮ್ಮ ಶಾಂತಿ ಪ್ರಿಯರು ಬಂಡ ತುಳುವೆ ಬೆಳಕೆ ಬಂತಾರೆ ತುಳುವೇರು ಪಂಡ ತುಳುವೆ ಬರಸದಕ್ಕಲು ಅಂಜದಪ್ಪನಾಗ ಆಂಡ ಅವೇನು ದೌರ್ಬಲ್ಯ ನೆನಪಿರಬಲ್ಲಿ ಎಂಗ್ಲೆಗೆ ಒಂಜಿ ಬಂಡ ಸಮಾಜದಲ್ಲ ಒಂಜಿ ನಿಗಮ ಆಡು ಮಗ 2A ಒಂಜಿ ಮನ್ಪು ನಮ್ಮ ನೇಮಕ ದೇಪಣ್ಣ ಎಂಗ್ಲೆ ಗೊತ್ತಾಂಡೆ ದೇಪಣ್ಣ ಎಂಕ್ಲೆ ಮಸ್ತಿನ ಇಲೆಕ್ಷನ್ ಅಂತನಗಲ್ಲ 2A ಇಜ್ಜಂದಿನ ಎಂಕ್ಲು ಥರ್ಡ್ ಬಿ ಬಡ್ಪ ದೇಪಣ್ಣ ಎಂಕ್ಲೆ ರಿಸರ್ವೇಷನ್ ಕಮ್ಮಿ ಅಂಚನೆ ಏತೆ ಜನಕ್ಕಲು ಅನ್ಯಾಯ ಆಪುಡು ಇವನ ಶಾಲೆಗಳ ಎಜುಕೇಶನ್ ಇಲ್ಲಂತೇರಿ ಏತೆ ಜನಕ್ಕಲು ಎಂಕ್ಲೆ ಬರ್ಪೇರಿ ಒಂಜಿ ಸೀಟ್ ಬೋರ್ಡ್ ಬಂದಾಗ 2A ಇತ್ತನಾಡ ಏತೆ ಐಕೆ ಬೆಲೆ ತಿಕ್ಕೊಂಡು ಅಂಜದಪ್ಪನಾಗ ಪ್ರತಿಯೊಂದು ಸಮಾಜದಲ್ಲಿ ಇದ್ದ ನಾವು ಬೇರೆ ಅಣ್ಣೆ ಪಲ್ಲೆಗರ ಅರಿಶಿನ ಪಲ್ಲೆಗರ 25% ಜನ ಕೂತ್ಬಿಟ್ಟಿರ ಆ ತೊಂದರೆ ಬಂಟ ಸಮಾಜ ದಾರ ತೊಂದರೆಗೆ ಬಂದ ಮಲಮಲ್ಲ ಮಂತ್ರಿಗಳು ಬರ್ತಾರೆ ವೇದಿಕೆ ಕೊಲ್ಲೇರಿ ಅಗ್ಲಕ್ಕೆ ಶೋಕದ ಮನಸ್ಸು ಕೊರ್ಪೇರಿ ಆಟಿದೊಂದು ತಮ್ಮನ ಬೊಕ್ಕಿ ತಮ್ಮನ ಜನಕ್ಕೆ ವ್ಯೂಸ್ ಹೆಚ್ಚ ಎಲ್ಲ ಬಂಟರೆಲ್ಲ ಫುಲ್ ಗಟ್ಟಿ ಅವರು ತೊಂದರೆ ಎಲ್ಲ ಬಂತಿನ ಭಾವನೆ ಆಂಡ ಬಂಟೆ ರೆಡ್ಡಿ 75% ಜನ ಇದೀಲ ಓನಸಿಕ್ಕೆ ಏತೆ ಬಂದ್ಕೊಡ್ತು ಯಾಕಂದ್ರೆ ತಲಪಾಡಿದಂತೆ ಊರುಡು ಕೆಲವು ಇಲ್ಲು ಕಟ್ಟು ಕೊಡ್ತೇವೆ ನಮ್ಮ ಹರಿಶಾಂತಿ ಬರ್ತದೆ ಏತೇತೆ ಕಡೆ ಇಲ್ಲು ಬಂದು ಕೊಡ್ತೇರಿ
ಜೋಪಡಿ ಉಂಟು ಇತ್ತೆಲ್ಲ ಇನ್ನು ಕೆಲವು ಏತೆ ಸಮಾಜ ಜೋಪಡಿ ಉಂಟು ಎಲ್ಲ ಪೂರೆಲ್ಲ ಕಷ್ಟಗಳಿಗೆ ಆಂಡ ದಯಮಂತ ದ್ಯಾಂಬರ್ಪಣ್ಣ ನಮ್ಮ ಸಮಾಜಕ್ಕೋಸ್ಕರ ನಮ್ಮ ಮನ್ಪುಗ ಅಂಜನೆ ನಮ್ಮ ಸಮಾಜ ಬೇತ ಸಮಾಜಗಳ ಅಕ್ಲಿನ ಬೆಂಬಲ ಬಿಟ್ಟುಗ ಬಂಟೆ ಬಂದ ಊರೆಲ್ಲ ಒಟ್ಟಿಗೆ ನಂಜನ ಸಮಾಜ ಅಂಜದ ಏನಿದ್ದ ಇತ್ತೆ ದುಮ್ಮೂಜಿ ಪಾತ್ರ ಇರ್ತದೆ ನಮ್ಮ ಬಂಟೆ ಎಲ್ಲ ಒಗ್ಗಟ್ಟಿಗೆ ಬಂದು ನಮ್ಮ ಊರಿನ ಲೀಡರ್ ಒಪ್ಪುಜ ಯಾಕಂಡ ಎಂಕ್ಲೆಗೆ ಒಂದು ಪರಸ್ಪರ ಆಂಡ ಹರಿಶನಗ ಒಂದು ತಾಕತ್ತುಂಡು ಇನ್ನು ಪ್ರತಿಯೊಲ್ಲ ಒಗ್ಗಟ್ಟು ಮಾಡ್ತದೆ ಯಾಕಂದ್ರೆ ಇನ್ನಿಲ್ಲ ಯಾರಿಗೆ ಒಂದು ಕಾರ್ಯಕ್ರಮಕ್ಕೆ ಬರೋಡೆತ್ತು ನಂಡ ಹರಿಶನ ನಂಚಿನ ಒಂದು ಲೀಡರ್ಶಿಪ್ ಅಂತ ಎಂಕ್ಲೆಗೆ ವಿಶ್ವಾಸ ಉಂಟು ಯಾಕಂದ್ರೆ ಮಸ್ತ್ ಜನಗಳನ್ನ ಒಂದು ತಿರ್ತಳ ಏರು ಕಷ್ಟದಲ್ಲಿ ಆಗಲಿ ರೀಚ್ ಬಂದಲ್ಲಿ ದುಂಬದ ಲೀಡರ್ ಮಕ್ಕಳಿಂದ ಬಂಡ ಅಕ್ಕಲು ಮೆತ್ತೆಲ್ಲ ಬೆಳಿತೀರಿ ಗ್ರೌಂಡ್ ಲೆವೆಲ್ ಹೊಂದಿದ್ದಾడు ದುಂಬದ ಬಂಟ ಸಮಾಜ ಬಂಡ ಯಾನ ಬೇಜಾರ್ ಮಾಡ್ಬೋದು ದಾದ ಬಂಡ ಅಕ್ಕಲೆ ಪಾಪ ರೀಚ್ ಹೊಂದಿದ್ದಾడు ಆಡ ಹರಿಶನ್ನೇ ಒಂದೊಂದು ಏರಿಯಾ ಬೋದು ಒಂದೊಂದು ಗ್ರಾಮ ಬೋದು ಅಲ್ಪದ ಅಭಿವೃದ್ಧಿ ಪ್ರಯತ್ನ ಮಾಡ್ತಲ್ಲ ಅಕ್ಕಲ್ಪದ ಏರಿ ಒಂದು ಜೋಕ್ಲಿಗೆ ಬುದ್ಧಿ ಮ್ಯಾಚ್ ಅಕ್ಕಲೆ ಸಂತ ಹೆಲ್ಪ್ ಮಾಡ್ತಾನ ಒಂದು ನಿಜವಾದ ಬಂಟರ ಕೆಲಸ ಮಾಡಲ್ಲ ರೈಕೋಸ್ಕರ ಅನ್ನ ಹರಿಶನ್ನೊಟ್ಟಿಗೆ ನಮಸ್ಕಾರ ಜೈ ತುಳ್ಳ ಜೈ ಕರ್ನಾಟಕ.